ಮಹಿಳೆ ಮತ್ತು ಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 2 ಎಪಿಸೋಡ್ನಲ್ಲಿ ಮುಸ್ಲಿಂ ಧರ್ಮದಲ್ಲಿ ಆಗ್ತಾ ಇರುವಂತಹ ಪ್ರೆಸೆಂಟ್ ಸಿಚುವೇಶನ್ಸ್ ನ ಇಶ್ಯೂಗಳಿರಬಹುದು ಅಥವಾ ಬುರ್ಕಾ ಯಾಕೆ ಧರಿಸ್ತಾರೆ ಅಥವಾ ಮುಸ್ಲಿಂ ಸಂಪ್ರದಾಯ ಅನ್ನುವಂಥದ್ದು ಮಹಿಳೆಯರಿಗೆ ಬಹಳಷ್ಟು ಕಟ್ಟುಪಾಡು ಹಾಕಲಾದಂತಹ ಒಂದು ಸಂಪ್ರದಾಯ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಇವತ್ತು ಕೂಡ ಅಂತಹದೇ ಕೆಲವೊಂದು ಟಾಪಿಕ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ಅತಿಥಿಯಾದಂತಹ ಶಹನಾಜ್ ಅವರು. ಇವರು ಅನುಪಮ ಮಾಸಪತ್ರಿಕೆಯ ಸಂಪಾದಕಿ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಸ್ಲಾಂ ಧರ್ಮ ಅಂದ್ರೂ ಕೂಡಲೇ ಫಸ್ಟ್ ಆಗಿ ನೆನಪಿಗೆ ಬರೋದು ಬುರ್ಕಾ. ಸೊ ಬಹುಶಃ ಎಲ್ಲೋ ಒಂದು ಕಡೆ ಬುರ್ಕಾ ಅನ್ನುವಂಥದ್ದು ಮಹಿಳೆಯರ ಸ್ವಾತಂತ್ರ್ಯವನ್ನು ಅಡ್ಡಿಪಡಿಸುತ್ತೆ. ಬಹುಶಃ ಮಹಿಳೆಯರಿಗೆ ಒಂದು ಪ್ರೊಟೆಕ್ಷನ್ ಇರುವಂತಹ ವಸ್ತ್ರ ಅನ್ನುವಂಥದ್ದು ಇಸ್ಲಾಂ ಹೇಳಿದರೆ ಹೆಚ್ಚಿನ ಈಗ ಬದಲಾದಂತಹ ಯುಗದಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ಹಾಳು ಮಾಡ್ತಾ ಇದೆ ಅಥವಾ ಬೇರೆಯವರ ಒಂದು ಒಪಿನಿಯನ್ ಏನೋ ಒಂದು ಥರ ಮಹಿಳೆಯರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತಹ ವಸ್ತ್ರ ಅನ್ನುವಂಥದ್ದು ಬಹಳಷ್ಟು ಜನರಲ್ಲಿ ಸಂದೇಹಗಳು, ಗೊಂದಲಗಳಿದೆ. ಸೊ ಏನು ಹೇಳ್ತೀರಾ ಈ ಬಗ್ಗೆ? ಪ್ರಥಮವಾಗಿ ಹೇಳಲಿಕ್ಕೆ ಇಚ್ಛೆಪಡೋದು, ನಾನು ಬುರ್ಕಾ ನಮ್ಮ ಸ್ವಾತಂತ್ರ್ಯಕ್ಕೆ ಯಾವುದೇ ಅಡ್ಡಿ ತಂದಿಲ್ಲ, ತರುವುದೂ ಇಲ್ಲ. ಯಾಕೆಂದರೆ ವಸ್ತ್ರದಲ್ಲಿ ಏನಿದೆ, ನಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ವಸ್ತ್ರ ಯಾವತ್ತೂ ಅಡ್ಡ ಆಗುವುದಿಲ್ಲ. ಅದು ಬುರ್ಕಾ ಎಂಬ ಒಂದು ವಿಷಯ ಬಂದಾಗ ಮಾತ್ರ ಅದು ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವಂಥದ್ದು, ಅವರಿಗೆ ಸ್ವಾತಂತ್ರ್ಯವೇ ಇಲ್ಲ, ಇಂತಹ ಭಾವನೆ ಮೊದಲು ತೊಲಗಬೇಕು. ಯಾಕೆಂದರೆ ಬುರ್ಕಾ ಹಾಕಿಕೊಂಡು ಎಲ್ಲ ಫೀಲ್ಡ್ನಲ್ಲಿ ಕೂಡ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾನೆ ಇದ್ದಾರೆ. ಈಗ ಬಹಳಷ್ಟು ಎಲ್ಲ ಫೀಲ್ಡ್ನಲ್ಲಿ ಕೂಡ ಇದ್ದಾರೆ, ಯಾವತ್ತೂ ಅಡ್ಡಿ ಆಗುವುದಿಲ್ಲ ಅಂತ ನಾನು ಹೇಳ್ತೇನೆ. ಮತ್ತು ಈ ಒಂದು ಬುರ್ಕಾ ಅಂದರೆ ಏನು, ಪರ್ದ. ಅದಕ್ಕೆ ಕಪ್ಪು ವಸ್ತ್ರವೇ ಧರಿಸಿದನ್ನೇ ಬುರ್ಕಾ ಪರ್ದ ಅಂತ ಹೇಳುವ ಹಾಗೆ ಕೂಡ ಇಲ್ಲ. ಪರ್ದ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ದೇಹದ ಅಂಗಾಂಗದ ಶೇಪನ್ನು ಎತ್ತಿ ತೋರಿಸದೆ ಸಡಿಲವಾದ ಉಡುಪನ್ನು ಧರಿಸುವುದೇ ಪರ್ದ. ಅಂದರೆ ಒಂದು ಎದುರಿನೊಂದು ವ್ಯಕ್ತಿಗೆ ನಾವು ಒಂದು ಪ್ರಚೋದನಕಾರಿಯಾಗಿ ಒಂದು ದೇಹ ತೋರಿಸದೆ ಒಂದು ಸಡಿಲವಾದ ವಸ್ತ್ರ ಧರಿಸಿ ನಿಮ್ಮ ತಲೆಯ ಕೂದಲನ್ನು ಮರೆಮಾಚಿ, ಇದು ಒಂದು ಪರ್ದ. ಅದಕ್ಕೆ ಅದು ಯಾವತ್ತೂ ನಮಗೆ ಸ್ವಾತಂತ್ರ್ಯಕ್ಕೂ ಅಡ್ಡಿ ಆಗೋದಿಲ್ಲ. ಮತ್ತು ಅಂಥದ್ದೊಂದು ಪರ್ದ ಇರೋದ್ರಿಂದ ನಮಗೂ ಕೂಡ ಸ್ವಲ್ಪ ಮನಸ್ಸಿಗೆ ಒಂದು ಎಲ್ಲ ಕೆಟ್ಟ ಕಣ್ಣುಗಳಿಂದ ಬಚಾವಾಗ್ಬೋದು, ಮತ್ತು ನಾವು ಸೇಫ್ ಆಗಿರ್ತೇವೆ ಅಂತ ಒಂದು ಇದು ಮನಸ್ಸಿಗೆ ಒಂದು ಧೈರ್ಯ ಬರ್ತದೆ ನಮಗೆ. ಹಾಗೆ ಮೇಡಮ್, ಈಗ ಪ್ರಸ್ತುತ ಸಮಾಜದಲ್ಲಿ ಮಾತನಾಡಬೇಕಾದ್ರೆ ಬುರ್ಕದ ವಿಷಯ ಹೇಳಿದ್ರಿ, ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುವುದಿಲ್ಲ ಅನ್ನುವಂಥದ್ದು. ಪ್ರಸ್ತುತವಾಗಿ ಬಹುಶಃ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ಬೋದು, ಬೇರೆಯವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ಬೋದು, ಈ ಲವ್ ಜಿಹಾದ್ ಅನ್ನುವಂತಹ ಟಾಪಿಕ್ಸ್ಗಳು ಬಹಳಷ್ಟು ಬರ್ತದೆ. ಏನು ಮುಸ್ಲಿಂ ಹುಡುಗರು ಬೇರೆ ಒಂದು ಧರ್ಮದಿಂದ ಹುಡುಗಿಯರನ್ನು ತಗೊಂಡು ಬಂದು ಲವ್ ಜಿಹಾದ್ ಅನ್ನುವಂತಹ ಒಂದು ಸ್ಕೆಚ್ ಹಾಕ್ತಾರೆ, ಲವ್ ಜಿಹಾದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದೆಡೆ ಕೇಳಿ ಬರ್ತದೆ ಕೇಸರಿ ಜಿಹಾದ್ ಅನ್ನುವಂಥದ್ದು ಮಾಡ್ತಾರೆ, ಮುಸ್ಲಿಂ ಹುಡುಗಿಯರನ್ನು ಕರ್ಕೊಂಡೋಗಿ ಬೇರೆ ಧರ್ಮಕ್ಕೆ ಮತಾಂತರ ಮಾಡುವಂಥದ್ದು. ಪ್ರಸ್ತುತವಾಗಿ ಲವ್ ಜಿಹಾದ್ ಹಾಗೂ ಕೇಸರಿ ಜಿಹಾದ್ ಇದೆಯಾ ಅನ್ನುವಂಥದ್ದೇ ಮೊದಲ ಪ್ರಶ್ನಾರ್ಥಕವಾಗಿದೆ. ಸೊ ಏನ್ ಹೇಳ್ತೀರಾ ಈ ಲವ್ ಜಿಹಾದ್ ಹಾಗೂ ಕೇಸರಿ ಜಿಹಾದ್ ವಿವಾದಗಳ ಬಗ್ಗೆ? ಬಹಳಷ್ಟು ದಿನ ಬಿಟ್ಟು ದಿನ ಒಂದೊಂದು ಮಾಧ್ಯಮಗಳಲ್ಲಿ ಒಂದೊಂದು ವಿಚಾರವಾಗಿ ಈ ಬಗ್ಗೆ ಚರ್ಚೆಗೆ ಬರ್ತದೆ. ನೋಡಿ, ಈ ಲವ್ ಜಿಹಾದ್ ಎಂಬ ಈ ಮಾತನ್ನೇ ನಾನು ದ್ವೇಷಿಸ್ತೇನೆ. ಯಾಕೆಂದರೆ ಅಂತಹ ಒಂದು ಜಿಹಾದ್ ಎಂಬುದು ನಮ್ಮ ಇಸ್ಲಾಮಲ್ಲೇ ಇಲ್ಲ. ಜಿಹಾದ್ ಎಂಬ ವಿಷಯದಲ್ಲಿ ಕೆಡುಕನ್ನು ನೀವು ಇದು ಮಾಡಿ ಒಳಿತನ್ನು ಮಾಡಿ ಅಂತೇಳಿ ಯಾವುದೆಲ್ಲ ಕೆಡುಕಿದೆ ಅದರ ವಿರುದ್ಧ ಅದನ್ನು ಇದು ಮಾಡಿ ನಾವು ಒಳಿತನ್ನು ಸ್ಥಾಪನೆ ಮಾಡೋದಕ್ಕೆ ಜಿಹಾದ್ ಅಂತ ಹೇಳ್ತಾರೆ. ಈ ಲವ್ ಜಿಹಾದ್, ಕೇಸರಿ ಜಿಹಾದ್ ಇದೆಲ್ಲ ಈಗಿನ ರಾಜಕೀಯದ ಪದಗಳದಲ್ಲ. ಯಾಕೆಂದರೆ ಒಂದು ಧರ್ಮವನ್ನು ಇದು ಮಾಡಬೇಕಾದ್ರೆ, ಕೀಳರಿಂದ ಕಾಣಬೇಕಾದ್ರೆ, ಅವಹೇಳನ ಮಾಡಬೇಕಾದ್ರೆ, ಪರಸ್ಪರರ ಮೇಲೆ ಒಂದು ಆರೋಪ ಹೊರಿಸಬೇಕಾದ್ರೆ ಇಂಥದ್ದೆಲ್ಲ ಪದಗಳು ಮೊದಲೆಲ್ಲ ಕೇಳಿದ್ದೀರಾ ನೀವು? ಈ ಲವ್ ಜಿಹಾದ್ ಎಂಬುದೆಲ್ಲ ಮೊದಲೆಲ್ಲ ಕೇಳಿದ್ದೀರಾ? ಇತ್ತೀಚೆಗೆ ಒಂದು 5 ವರ್ಷದಲ್ಲಿ ಕಾಣ್ತಾ ಇರುವ ಎಲ್ಲ ಪದಗಳಿದೆಲ್ಲ ಮೊದಲೆಲ್ಲ ನಾನು ಕೇಳಲಿಲ್ಲ. ಇಂತಹ ಜಿಹಾದುಗಳು ಪದ ಎಲ್ಲ ಕುರಾನಲ್ಲೇ, ಇಸ್ಲಾಮಿಲ್ಲ. ಇದೆಲ್ಲ ಮನುಷ್ಯರು ರಾಜಕೀಯಕ್ಕೋಸ್ಕರ ಎಲ್ಲ ಹುಟ್ಟಿಸಿದ ಪದಗಳು. ಆ ವಿಷಯದಲ್ಲಿ ನೀವು ಮಾತಾಡದಿರೋದು ಒಳ್ಳೆಯದು, ಟಾಪಿಕ್ ಎತ್ತದಿರೋದು ಒಳ್ಳೆಯದು. ಯಾಕೆಂದ್ರೆ ಬಹಳಷ್ಟೊಂದು ಕೆಸರು, ಒಬ್ಬರಿಗೆಂದು ಒಬ್ಬರು ಇದು ಮಾಡುವಂಥದ್ದು. ಲವ್ಗೆ ಒಂದು ಜಿಹಾದ್ ಪದ ಯಾಕೆ? ಯಾರಿಗೂ ಲವ್ ಆಗುತ್ತೆ, ಯಾರಿಗೂ ಇಷ್ಟ ಆಗುತ್ತೆ, ಮದುವೆ ಆಗ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಜಿಹಾದ್ ಎಂಬುದೇನು? ಜಿಹಾದ್ ಎಂಬ ಪದಾಂತಕ್ಕೆ ಉಪಯೋಗಿಸಲೇಬಾರ್ದು ನಾವು, ಅದು ಸರಿ ಕೂಡ ಅಲ್ಲ. ಜಿಹಾದು ನಾವು ನೋಡಿ ಒಂದು ಕೆಡುಕನ್ನು ಇಸ್ಲಾಂ ಏನು ಹೇಳ್ತದೆ, ನೀವು ಕೆಡುಕನ್ನು ಒಳಿತಿನಿಂದ ನಿವಾರಿಸಿ ಅಂತ, ಒಳಿತಿನ ಮೂಲಕ ಕೆಡುಕನ್ನು ನಿವಾರಿಸಿ ಅಂತ ಹೇಳ್ತಾರೆ ಅಲ್ಲ. ಅದೇ ಜಿಹಾದ್ ನಾನು ಹೇಳೋದಾದ್ರೆ ನಮ್ಮ ಮಟ್ಟಿಗೆ. ಸೊ ಲವ್ ಜಿಹಾದ್ ಅನ್ನುವಂಥದ್ದು ಅಂತ ಪದವೇ ಇಸ್ಲಾಮಲ್ಲಿ ಇಲ್ಲ. ಅದು ಈಗಿನ ಇದರಲ್ಲಿ ರಾಜಕೀಯ ಪಕ್ಷಗಳು ಅಂತ ಅವರು ಹುಟ್ಟಿಸಿದ ಪದ ಅದು. ಆ ರೀತಿ ಹೇಳಿ ಇದು ಮಾಡುದು.
ಅದಕ್ಕೆ ಅರ್ಥವೇ ಇಲ್ಲ. ಏನದು ಅದ್ರ ನಂಗೆ ಅಂತೂ ಅರ್ಥವೇ ಗೊತ್ತಿಲ್ಲ ಅದರದ್ದು. ಲವ್ ಜಿಹಾದ್ ಇತ್ತೀಚೆಗೆ ಕೇಳ್ತಾ ಇದ್ದೆ ನಾನು ಅಂತ ವಿಷಯ, ಲವ್ ಜಿಹಾದ್ ಅಂತ ಹೇಳಿ. ಅದು ನಿಜ. ಒಂದು ಲೆಕ್ಕದಲ್ಲಿ ಹೋದ್ರೆ ಒಂದು ಹುಡುಗಿ ಒಂದು ಲವ್ ಮಾಡಿ ಒಂದು ಮದುವೆ ತನಕ ಹೋಗುದಾದ್ರೆ ಅದು ದೊಡ್ಡೊಂದು ಯುದ್ಧವೇ ಅವಳದು. ಅಷ್ಟೆಲ್ಲ ಸಫರ್ ಮಾಡಿ ಒಂದು ಹುಡುಗನನ್ನು ಮದುವೆ ಆಗ್ಲಿಕ್ಕೆ ಅದು ದೊಡ್ಡ ಒಂದು ಯುದ್ಧವೇ, ಸಕ್ಸಸ್ ಆಗಿ ಒಂದು ಮದುವೆ ಆಗೋದು. ಅದಕ್ಕೆ ಯಾವ ಒಂದು ಮಾತು ಜಿಹಾದ್ ಎಂಬ ಒಂದು ಅತ್ಯುತ್ತಮ ಪದವನ್ನು ಬಳಸಿ ಅದನ್ನು ಇದು ಮಾಡ್ತಾ ಇದ್ದಾರೆ. ಬಹುಶಃ ಲವ್ ಜಿಹಾದ್ ಅನ್ನುವಂಥದ್ದು ಪದವೇ ಇಲ್ಲ ಅದಕ್ಕೆ. ಅದರಿಂದ ಆ ಟಾಪಿಕ್ಗೆ ನನಗೆ ಅದು ಇಷ್ಟವೇ ಇಲ್ಲ ಆ ಪದ ಅಂತದ್ದು ಕೇಳುವುದೇ ಇಷ್ಟಪಡುವುದಿಲ್ಲ ನಾನು. ಅದು ರಾಜಕೀಯದ ಪದ, ಅವರದೇ ಭಾಷೆ ಅದು. ಅಂಥದ್ದು ಉಪಯೋಗಿಸಿ ಒಬ್ಬರ ಧರ್ಮವನ್ನು ಇನ್ನೊಬ್ಬರು ಅವಹೇಳನ ಮಾಡುದು. ಕೇಸರಿ ಜಿಹಾದ್, ಲವ್ ಜಿಹಾದ್, ಯಾವ ಜಿಹಾದ್, ಇನ್ನು ಹಸಿರು ಜಿಹಾದ್, ಬಿಳಿ ಜಿಹಾದ್ ಎಲ್ಲ ಬರ್ಬೋದು. ಹಾಗೆ ಅದು ಅಂಥದ್ದೇ ವಿಷಯವೇ ಇಲ್ಲಲ್ಲ. ಎಲ್ಲಿಂದ ಬಂತು ಇದು? ಅದು ನೋಡ್ಕೋಬೇಕು ನಾವು, ಎಲ್ಲಿಂದ ಬಂತು ಇದು ಅಂತೇಳಿ. ಮೊದಲಿತ್ತ, ಇತ್ತೀಚೆಗೆಲ್ಲ ಬಂದದ್ದು ಅದೆಲ್ಲ. ಎಸ್, ಪ್ರಸ್ತುತ ಒಂದು ಟಾಪಿಕ್ ಬಹಳಷ್ಟು ಚರ್ಚೆ ಆಗುತ್ತೆ, ತ್ರಿವಳಿ ತಲಾಕ್ ಬಗ್ಗೆ. 3 ಸತಿ ತಲಾಕ್ ಅನ್ನುವಂತಹ ಒಂದು ಪದವನ್ನು ಹೇಳಿದ್ರೆ ಗಂಡ ಹೆಂಡತಿಯ ಸಂಬಂಧ ಅನ್ನುವಂಥದ್ದು ಮುರಿದು ಹೋಗುತ್ತೆ. ಸೊ ಇಂತಹದ್ದೊಂದು ಕಾನೂನು ರೀತಿಯ ಅಪರಾಧ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಡಿಕ್ಲೇರ್ ಮಾಡುತ್ತೆ. ಈ ಬಗ್ಗೆ ಮುಸ್ಲಿಂ ಸಮುದಾಯದಲ್ಲಿ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ. ಕೆಲವರು ಹೇಳ್ತಾರೆ ತ್ರಿವಳಿ ತಲಾಕನ್ನು ರದ್ದು ಮಾಡಿರುವಂಥದ್ದು ಬಹುಶಃ ಇಸ್ಲಾಮಿನ ಮೂಲಭೂತ ಕಾನೂನಿಗೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನೊಂದು ಕಡೆ ಕೇಳಿ ಬರ್ತದೆ ತ್ರಿವಳಿ ತಲಾಕ್ ಅನ್ನುವಂಥದ್ದು ರದ್ದಾಗಿದ್ದು ಬಹಳಷ್ಟು ಹೆಣ್ಮಕ್ಳನ್ನ ಕಾಪಾಡಿದೆ, ಹೆಣ್ಮಕ್ಳ ಜೀವನ ಕಾಪಾಡಿದೆ ಅನ್ನುವಂಥದ್ದು. ಬಹುಶಃ ಒಂದೇ ಧರ್ಮದಲ್ಲಿ ಬಹಳಷ್ಟು ಗೊಂದಲಗಳು ಕಾಣುವಂಥದ್ದು ಈ ಒಂದು ಟಾಪಿಕ್ ನಲ್ಲಿ. ನೋಡಿ, ತ್ರಿವಳಿ ತಲಾಕ್, ಈ ಲವ್ ಜಿಹಾದ್, ಇದೆಲ್ಲ ನಾನು ಹೇಳ್ತಿದ್ದೇನೆ, ಇದೆಲ್ಲ ರಾಜಕೀಯದ ಒಂದು ಷಡ್ಯಂತ್ರ, ಮತ್ತೆ ಏನಿಲ್ಲ. ತ್ರಿವಳಿ ತಲಾಕ್ ಎಂಬುದು ನಮ್ಮ ಇಸ್ಲಾಂನಲ್ಲಿ ಕುರಾನಲ್ಲಿ ಏನಿದೆ ಅದನ್ನೇ ನಾವು ಫಾಲೋ ಮಾಡ್ತಿದ್ದೇವೆ. ಅದನ್ನೇ ಇತ್ತೀಚೆಗೆ ತ್ರಿವಳಿ ತಲಾಕ್ ಒಂದೇ ಬಾರಿಗೆ ಹೇಳಲಿಕ್ಕಿಲ್ಲ ಅಂತ ಹೇಳುದು. ಅದು ಇವರು ಹೇಳಬೇಕಂತಿಲ್ಲ. ಯಾವ ರಾಜಕೀಯ ಪಕ್ಷ ಇವತ್ತು ತ್ರಿವಳಿ ತಲಾಖನ್ನು ನಿಷೇಧ ಮಾಡ್ತಾ ಉಂಟು ಅದನ್ನು ಅವ್ರು ಹೇಳಬೇಕು ಅಗತ್ಯ ಇಲ್ಲ. ಅದು ನಮ್ಮ ಕುರಾನಲ್ಲೇ ಇದೆ, ಕುರಾನಲ್ಲೇ ಇದೆ. ತ್ರಿವಳಿ ತಲಾಕ್ ಎಂಬುದನ್ನು ಒಂದೇ ಬಾರಿಗೆ ಹೇಳಲಿಕ್ಕೆ ಇಲ್ಲ, ಒಂದೇ ಬಾರಿಗೆ ಹೇಳಿದ್ರೆ ತಲಾಕ್ ಆಗುದಿಲ್ಲ ಅಂತ ಉಂಟು. ಆಗಿರುವಾಗ ತ್ರಿವಳಿ ತಲಾಖನ್ನೇ ಇಲ್ಲ ಅಂತ ಹೇಳಿ ಇವರು ಸಾಧನೆ ಮಾಡಿದೇನು, ಹೇಳುದೇನು? ಇವರು ಹೇಳುವ ಅಗತ್ಯ ಇಲ್ಲ. ನಮ್ಮ ಕುರಾನಲ್ಲಿ ಏನಿದೆ ಅದನ್ನೇ ನಾವು ಅನುಸರಿಸ್ಕೊಂಡು ಹೋಗ್ತೇವೆ. 3 ತಲಾಕ್ ಒಂದೇ ಬಾರಿಗೆ ಹೇಳಲಿಕ್ಕಿಲ್ಲ. ತಲಾಕಿನ ನಡುವಲ್ಲಿ ಒಂದೊಂದು ಕಾಲಾವಕಾಶ ಇದೆ, ಒಂದು ತಲಾಕ್ ನಂತರ ಒಂದು ಕಾಲಾವಕಾಶ ಇದೆ. ಅಂದರೆ 2ನೇ ತಲಾಕ್ ಹೇಳುದು, ಅದರ ನಂತರ ಪಂಚಾಯಿತಿ ಮಾಡು. ಈಗ ನೋಡಿ, ನಾನು ಕೌನ್ಸಿಲಿಂಗ್ ನಡೆಸ್ತಾ ಇದ್ದೇನೆ. ಯಾವುದು ಕೂಡ ಒಂದು 3 ತಲಾಕ್ ಒಟ್ಟಿಗೆ ಹೇಳಿ ತಲಾಕ್ ಮಾಡೋದಕ್ಕೆ ನಾವಂತೂ ಹೋಗುದಿಲ್ಲ. ಅದಕ್ಕೆ ಕಾಲಾವಕಾಶ ಕೊಡ್ತೇವೆ. ಕಾಲಾವಕಾಶ ಕೊಟ್ಟ ನಂತರ ಅದು ಮತ್ತೆ ಈಗ ಸರ್ಕಾರ ಕೂಡ ಅದೇ ಹೇಳುದು, ಕಾಲಾವಕಾಶ ಕೊಡಬೇಕು. ಅದರ ನಂತರ ಕೂಡ ಇಬ್ಬರು ಪತಿ ಪತ್ನಿಯಲ್ಲಿ ಹೊಂದಾಣಿಕೆ ಆಗದಿದ್ದರೆ ಆಗ ನೋಡಿ, ಒಲ್ಲದ ಮನಸ್ಸುಗಳನ್ನು ಬಲವಂತದಿಂದ ಕಟ್ಟಿ ಹಾಕಿ ಏನು ಪ್ರಯೋಜನ? ಎಷ್ಟೋ ಈಗ ನೀವು ತಲಾಕ್ನ ವಿಷಯದಲ್ಲಿ ಅದು ದುರುಪಯೋಗವುಂಟು, ಸದುಪಯೋಗ ಕೂಡ ಉಂಟು. ಅದರಲ್ಲಿ ತಲಾಕ್ನ ವಿಷಯ, ತಲಾಕ್ ಬೇಕು ಎಂದು ಹೇಳುವ ಎಷ್ಟೋ ಹೆಣ್ಣು ಮಕ್ಕಳಿದ್ದಾರೆ. ಅವರಿಗೆ ತಲಾಕ್ ಕೊಡದೆ ಸತಾಯಿಸುವ ಎಷ್ಟೋ ಗಂಡಂದಿರಿದ್ದಾರೆ. ಈಗ ಅಂದ್ರೆ ನೋಡಿ, ಒಂದು ಹುಡುಗ, ಒಂದು ಪತಿ ಕುಡಿದು ಬಂದು ಹೊಡೆಯುದು, ಬಡಿಯುದು, ಹಿಂಸೆ ಮಾಡುದು, ಅವನು ಬೇರೆ ಹುಡುಗಿಯರೊಟ್ಟಿಗೆ ಹೋಗುದು, ವ್ಯಭಿಚಾರ ಮಾಡುದು, ಗಾಂಜಾ ಅದೆಲ್ಲ ಇರ್ತಾನೆ. ಮನೆಗೆ ಖರ್ಚಿಗೆ ಕೊಡೋದಿಲ್ಲ, ಮಕ್ಕಳಿಗೆ ಖರ್ಚಿಗೆ ಕೊಡೋದಿಲ್ಲ. ಹೆಂಡತಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ. ಅದರ ನಂತರ ಕೂಡ ಅವಳು ಅದೇ ಗಂಡನೊಟ್ಟವೇ ಬಾಳ್ಬೇಕು ಅಂತ ಎಲ್ಲಿ ಉಂಟಾ? ಇಲ್ಲ. ಅದೇ ನಮ್ಮ ಇಸ್ಲಾಮಲ್ಲಿ ಏನು ಹೇಳ್ತದೆ, ಅಂತಹ ಸಂಬಂಧ ಯಾವಾಗಲೂ ಸರಿ ಆಗುವುದಿಲ್ಲ. ಒಂದು ಬಾಳ್ವೆಯಲ್ಲಿ ಪ್ರೀತಿ ಮತ್ತು ಕಾಳಜಿ ಇಲ್ಲ, ವಿಶ್ವಾಸ ಇಲ್ಲ, ಆಗ ನೀವು ಅದನ್ನು ಬೇರ್ಪಡಿರಿ, ಅದರಿಂದ ನಿಮಗೆ ಒಳಿತಿದೆ ಅಂತೇಳಿ. ಇಲ್ಲಿ ನೋಡಿ, ತಲಾಕ್ ಬಂತು. ಆ ಹುಡುಗಿ ಆಸೆ ಪಡುವಾಗ ತಲಾಕ್ ಬೇಕಲ್ಲ, ಅಂಥ ಗಂಡನೊಟ್ಟಿಗೆ ಯಾರು ಬಾಳ್ತಾರೆ ಹೇಳಿ? ಯಾರು ಬಾಳಿಗೆ ಇಚ್ಛೆ ಪಡೋದಿಲ್ಲ. ಆದರೆ ಒಂದು ಹುಡುಗಿ ಏನು ಅನ್ಯಾಯ ಮಾಡದೆ ಒಳ್ಳೆಯದ್ರಲ್ಲಿದ್ದು ಅವನು ಬೇಕಂತ ಅವನು ತಲಾಕ್ ಕೊಡೋದಾದರೆ ಅದನ್ನು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಇಲ್ಲಿ ತಲಾಕ್ನ 3 ತಲಾಕ್ ಒಂದು ನಿಮಗೆ ಹೇಳಿದ್ರೆ 3 ತಲಾಕ್ನ ವಿಷಯ ಇಲ್ಲ ಒಟ್ಟಿಗೆ ಕೊಡೋದು ಕೂಡ. ಮತ್ತು ತಲಾಕ್ ಕೂಡ ಒಂದು ವರವೂ ಹೌದು, ಶಾಪವೂ ಹೌದು. ಅದು ಒಂದು ಹೆಣ್ಣಿಗೆ ನಾನೀಗ ಹೇಳಿದೆ, ಅವಳ ಮೇಲೆ ತುಂಬ ದೌರ್ಜನ್ಯ ಆಗ್ತಾ ಉಂಟು. ಆದರೆ ಎಷ್ಟೋ ಕೇಸ್ ಇದೆ ನನ್ನ ಹತ್ರ, ಗಂಡ ತಲಾಕ್ ಕೊಡೋದಿಲ್ಲ. ತಲಾಕ್ ಕೊಡೋದಿಲ್ಲ, ಕುಲ ತಗೊಳ್ಬೋದು. ಆದರೆ ಕುಲಕ್ಕೆ ಕೂಡ ಇಸ್ಲಾಂನಲ್ಲಿ ಹೆಣ್ಣಿಗೆ ಕುಲ, ಪುರುಷನಿಗೆ ತಲಾಕ್ ಉಂಟು. ಆದರೆ ಕುಲ ತಗೊಳ್ಳುವ ಹೆಣ್ಣಿಗೆ ಕೂಡ ದಾರಿ ಸುಗಮ ಮಾಡಿ ಕೊಡಬೇಕು. ಅವಳು ಕೇಳಿದಾಗ ಆದಷ್ಟು ಬೇಗ ತಲಾಕಿಗೆ ಅವಕಾಶ ಕೊಡಬೇಕು. ಆಗದಿರುವುದು ಇದು ಇಲ್ಲಿ ಅದೇ ಏನಂದರೆ, ಕುಲ ತೆಗಿಲಿಕ್ಕೆ ಬಂದ ಹುಡುಗಿಗೆ ಕೂಡ ಆದಷ್ಟು ಬೇಗ ತಲಾಕ್ ಕೊಡದೆ ಸತಾಯಿಸಲಾಗ್ತದೆ. ಅವಳಿಗೆ ಬೇಕಾದ ಕುಲ ಕೊಡುವುದಿಲ್ಲ, ಅದು ಅವಳ ಹಕ್ಕು. ಅದು ಅವಳಿಗೆ ಪತಿಯೊಂದಿಗೆ ಬಾಳ್ಲಿಕ್ಕೆ ಆಗೋದಿಲ್ಲ, ಕುಲ ತೆಗಿಬೇಕು ಅಂತೇಳಿ. ತಲಾಕ್ ಅವನು ಸತಾಯಿಸಲಿಕ್ಕೆ ತಲಾಕ್ ಕೊಡೋದಿಲ್ಲ ಕೆಲವೊಮ್ಮೆ, ಹಾಗೆ ಮಾಡಿದ್ರು ಉಂಟು. ಬೇಕಂತ ಇಟ್ಕೊಂಡು ಅವನು ಬೇಕಾದರೆ ಬೇರೆ ಮದುವೆ ಆಗ್ತಾನೆ.
ಬೇರೆ ಮದುವೆಯಾಗಿ ಹೆಣ್ಣನ್ನು ಸತಾಯಿಸ್ತಾನೆ. ಅಂಥದ್ದಿಲ್ಲ. ನಿಜವಾಗಿ ನೋಡಿದರೆ ಮೇಡಮ್, ಕುರಾನನ್ನು ಸರಿಯಾಗಿ ಅರ್ಥ ಮಾಡಿದರು. ಶರಿಯಾ ಉಂಟು, ನಮ್ಮ ಕಾನೂನು, ಇಸ್ಲಾಮಿ ಕಾನೂನು, ಅದನ್ನು ಸರಿಯಾಗಿ ಅರ್ಥ ಮಾಡಿದವರು ಇದನ್ನೊಂದು ಈ ತಲಾಕ್ ಆಗಲಿ, ಕುಲ ಆಗಲಿ, ಶರಿಯಾ ಆಗಲಿ ಯಾವತ್ತೂ ಹೆಣ್ಣಿಗೆ ಶೋಷಣೆ ಅಲ್ಲ, ಇಡೀ ಸಮಾಜಕ್ಕೆ ಶೋಷಣೆ ಕೂಡ ಅಲ್ಲ. ಅದನ್ನು ಸರಿಯಾಗಿ ಫಾಲೋ ಮಾಡಿದರೆ ಇದೆಲ್ಲ ಬರುವುದಿಲ್ಲ. ಈ ದೌರ್ಜನ್ಯ, ಈ ಶೋಷಣೆ ಇದಂತೆ ಏನು ಬರುವುದಿಲ್ಲ. ಇತ್ತೀಚೆಗೆ ಸುಮ್ಮನೆ ಈ ಒಂದು ತ್ರಿವಳಿ ತಲಾಕ್ನ ವಿಷಯವನ್ನು ತಗೊಂಡಿದ್ದಾರೆ. ಅವರು ತಗೊಳ್ಳೋ ಅಗತ್ಯವೇ ಇಲ್ಲ. ನಮ್ಮ ಕುರಾನ್ ಫುಲ್ ಕಂಪ್ಲೀಟ್ A to Z ಅದರಲ್ಲಿ ನಮಗೆ ಕೊಟ್ಟಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಬದುಕಬೇಕು, ದಾಂಪತ್ಯ ಅಂದರೆ ಏನು, ಮದುವೆ ಅಂದರೆ ಏನು, ಬೇರ್ಪಡೋದಂದರೆ ಯಾವಾಗ ಬೇರ್ಪಡಬೇಕು, ಇದೆಲ್ಲವೂ ಪ್ರತಿಯೊಂದು ಹಂತದಲ್ಲೂ ನಮ್ಮ ಕುರಾನಲ್ಲಿ ಕೊಟ್ಟಿರುವಾಗ ಇದು ಯಾರು ಮಾಡೋದಂದರೆ, ಯಾವುದು ಇಸ್ಲಾಂ ಬಗ್ಗೆ ಜ್ಞಾನ ಇಲ್ಲ, ಅಜ್ಞಾನಿಗಳು, ಅವರು ಮಾತ್ರ ಇಂಥ ಟಾಪಿಕನ್ನು ಎತ್ತುಕೊಂಡು ಚರ್ಚೆ ಮಾಡೋದು, ಅದರ ಬಗ್ಗೆ ಜಗಳ ಮಾಡೋದು, ಅದನ್ನೇ ಒಂದು ಬಾಣವಾಗಿ ಉಪಯೋಗಿಸೋದು ಮುಸ್ಲಿಂ ಸಮಾಜದ ಮೇಲೆ ಅಷ್ಟೇ, ಬೇರೇನಿಲ್ಲ. ಇಸ್ಲಾಂನಲ್ಲಿ ಬಹುತೇಕ ಮಹಿಳೆಯರಿಗೆ ಧರ್ಮದ ಒಂದು ಚೌಕಟ್ಟಿರುತ್ತೆ. ಬಹುಶಃ ಈ ಒಂದು ಧರ್ಮದ ಚೌಕಟ್ಟಿನಲ್ಲಿ ಮಹಿಳೆಯರು ಪುರುಷರ ಎದುರಿಗೆ ಹೋಗ್ಲಿಕ್ಕಿಲ್ಲ, ಪರ್ದಾ ಸಿಸ್ಟಮ್ಸ್ ಆಗಿರ್ಬೋದು, ಅಥವಾ ಮಹಿಳೆಯರ ಧ್ವನಿ ಅನ್ನುವಂಥದ್ದು ಬೇರೆ ಪುರುಷರು ಕೇಳಬಾರ್ದು ಅನ್ನುವಂಥದ್ದಾಗಿರ್ಬೋದು, ಅಥವಾ ಧರ್ಮದ ಒಂದು ಇಷ್ಟು ಚೌಕಟ್ಟು ನಿಯಮಗಳಿರ್ತದೆ. ಆದರೆ ಅದನ್ನು ಮೀರಿ ಕೂಡ ನೀವೊಂದು ಜರ್ನಲಿಸಮ್ ಫೀಲ್ಡಲ್ಲಿರೋದು, ಪತ್ರಿಕೋದ್ಯಮದ ಫೀಲ್ಡಲ್ಲಿರೋದು, ಇದೆಲ್ಲ ಹೇಗೆ ಸಾಧ್ಯವಾಯಿತು? ಬಹುಶಃ ಬಹಳಷ್ಟು ಜನರು ಮಹಿಳೆಯರಿಗೆ ಇದು ಸ್ಫೂರ್ತಿ ಅಂತಲೇ ಹೇಳ್ಬಹುದು. ಕೆಲವೊಂದು ಮಹಿಳೆಯರು ಮನೆಯಿಂದ ಹೋಗ್ಲಿಕ್ಕೆ ಕೂಡ ಅಂಜಿಕೆ ಪಡುವಂತಹ ಬಹಳಷ್ಟು ಸಿಚುವೇಶನ್ಸ್ಗಳನ್ನು ನಾನು ಪರ್ಸನಲ್ ಆಗಿ ನೋಡಿದ್ದೇನೆ. ಸೊ ಹೇಗೆ ಸಾಧ್ಯವಾಯಿತು ಒಂದು ಜರ್ನಲಿಸಮ್ ಫೀಲ್ಡ್ನಲ್ಲಿ, ಅದು ಇಷ್ಟು ಏನು ಸಂಪಾದಕಿಯಾಗಿ ಇಷ್ಟು ವರ್ಷ ನಿಮ್ಮ ಒಂದು ಪತ್ರಿಕೆಯನ್ನು ರನ್ ಮಾಡ್ತಾ ಇದ್ದೀರಿ, ಹೇಗೆ ಸಾಧ್ಯ ಆಯಿತು? ಮುಖ್ಯವಾಗಿ ಒಂದು ವಿಷಯ ಹೇಳ್ತಾನೆ, ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರಿಗೆ ಒಂದು ಕೊಟ್ಟಂತಹ ಒಂದು ಹಕ್ಕು ಉಂಟಲ್ಲ, ಹಕ್ಕು, ಅಧಿಕಾರ, ಸ್ವಾತಂತ್ರ್ಯ, ಬಹುಶಃ ನಾನು ಬೇರೆ ಎಲ್ಲಿಯೂ ನೋಡಲಿಲ್ಲ. ಅದು ಅಷ್ಟೊಂದು ಅಧಿಕಾರ, ಹಕ್ಕುಗಳನ್ನು, ಸ್ಥಾನಮಾನ ಎಲ್ಲವನ್ನು ಕೊಟ್ಟಿದೆ. ಮತ್ತು ಒಂದು ಹೆಣ್ಣು ಒಂದು ಇಸ್ಲಾಂ ಧರ್ಮದ ಎಲ್ಲ ಕಟ್ಟುಪಾಡುಗಳನ್ನು ನಿಭಾಯಿಸಿಕೊಳ್ಳುತ್ತಾ ಅವಳು ಯಾವ ಫೀಲ್ಡಿಗೆ ಕೂಡ ಹೋಗ್ಬೋದು. ಈಗ ನನ್ನ ಬಗ್ಗೆ ನೀವು ಹೇಳ್ತಿದ್ದೀರಿ, ನಾನು ಸಾರ್ವಜನಿಕವಾಗಿ ಬಂದಿದ್ದೇನೆ, ಕೆಲಸ ಮಾಡ್ತೇನೆ, ಇದು ಪೇಪರಲ್ಲಿ ಕೆಲಸ ಮಾಡ್ತೇನೆ. ಮುಖ್ಯವಾಗಿ ನಮ್ಮ ಪುರುಷರು ನಮ್ಮನ್ನು ಅರ್ಥ ಮಾಡಬೇಕು. ಪತ್ನಿ ಬಗ್ಗೆ ನನ್ನ ಪತಿಯವರು ನನ್ನನ್ನು ಅರ್ಥ ಮಾಡಿದ್ದಾರೆ, ಹಾಗೂ ನನ್ನಲ್ಲಿರೋ ಪ್ರತಿಭೆಯನ್ನು ಅವರು ಅರ್ಥ ಮಾಡಿದ್ದಾರೆ, ಅದನ್ನು ಗುರುತಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರ ನನಗೆ ಅವರೆಲ್ಲ ಇದರಲ್ಲಿ ಸಹಕಾರ ಕೊಡ್ತಿದ್ದಾರೆ. ಯಾವುದು, ಈಗ ನಾನು ಸಮಾಜ ಸೇವಕಿಯಾಗಿ ಕೆಲಸ ಮಾಡ್ತಿದ್ದೇನೆ, ಈಚೆ ಕಡೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದೇನೆ, ಎಲ್ಲಿಯಾದರೂ ಇದು ಭಾಷಣಲ್ಲಿದ್ದರೆ ಅದಕ್ಕೆ ಸಹ ಹೋಗ್ತಿದ್ದೇನೆ, ನಾನು ಎಲ್ಲ ಮಾಡ್ತಿದ್ದೇನೆ. ಇದು ನನ್ನ ಪತಿಯ ಸಹಕಾರ ನನಗೆ. ಒಂದು ವೇಳೆ ನನ್ನ ಪತಿಯವರು ನನ್ನನ್ನು ತೆಗೆದು ಒಂದು ಮನೆಯೊಳಗೆ 4 ಗೋಡೆಯೊಳಗೆ ಬಂಧಿಸಿಟ್ಟಿದ್ರೆ, ನೀನು ಮನೆಯಲ್ಲಿರು, ಬೇರೆ ಏನು ಹೋಗಬೇಡ ಅಂತ ಹೇಳಿದೆ, ಆಗ ನನ್ನ ಒಂದು ಪ್ರತಿಭೆ ಮತ್ತು ನನ್ನ ಮೇಲೆ ಮಾಡಿದ ಶೋಷಣೆ ಆಗ್ತದೆ. ಆದ್ದರಿಂದ ನಾನು ಹೇಳ್ತೇನೆ, ಅಂತಹ ಪುರುಷರು ಇಸ್ಲಾಂನಲ್ಲಿ ಭಾಳಷ್ಟು ಇದ್ದಾರೆ. ಕೆಲವರು ಮಾಡುವುದಕ್ಕೆ ನಾವೇನು ಮಾಡ್ತೇವೆ, ಅಂಥ ಶೋಷಿತ 4 ಗೋಡೆಯೊಳಗೆ ಬಂಧಿತರಾಗಿದ್ದಾರೆ ಮಹಿಳೆಯರು ಅಂತೇಳಿ ನಾವು ಅವರನ್ನು ಇದು ಮಾಡ್ತೇವೆ. ನಿಜವಾಗಿ ಹೇಳಬೇಕಾದ್ರೆ ನಾನು ಇವತ್ತು ನಿಮಗೆ ಒಂದು ಹೇಳ್ತೇನೆ, ನಾನು ಜಮಾತ್ ಇಸ್ಲಾಂ ಎಂದು ಸಂಘಟನೆ, ಅದರಲ್ಲಿ ನಾನು ಇದ್ದೇನೆ. ಜಮಾತ್ ಇಸ್ಲಾಂ ಅಂತೇಳಿ ಸಂಘಟನೆ ಉಂಟು. ಅದರಲ್ಲಿ ನನ್ನ ನಿಜವಾಗಿ ಅದರಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಇವತ್ತು ಯಾವುದೆಲ್ಲ ಒಂದು ಬೆಳಕಿಗೆ ಬಂದಿದ್ದಾರೆ ಅಂದರೆ, ಭಾಷಣಕರ್ತೆಯರಾಗಿ, ಬರಹಗಾರರಾಗಿ, ಸಮಾಜ ಸೇವಕರಾಗಿ ಎಲ್ಲ ಇದರಲ್ಲಿ ಅವ್ರ ಫೀಲ್ಡಿಗೆ ಬಂದಿದ್ದಾರೆ. ಆ ಜಮಾತ್ ಇಸ್ಲಾಮಿ ಹಿಂದ್ ಎಂಬ ಸಂಘಟನೆ ಉಂಟಲ್ಲ, ಅದು ನಿಜವಾದ ಇಸ್ಲಾಂನಲ್ಲಿ ಒಂದು ಮಹಿಳೆಗೆ ಏನು ಹಕ್ಕಿದೆ, ಏನು ಸ್ಥಾನಮಾನ ಇದೆ, ಅದನ್ನು ಸರಿಯಾಗಿ ಗುರುತಿಸಿ ಅದರ ಎಲ್ಲವನ್ನು ಮಹಿಳೆಯರಿಗೆ ಅವರು ನಡೆಯುವಂತೆ ಮಾಡಿದ್ದು. ಆದ್ದರಿಂದ ನಮ್ಮ ಎಷ್ಟು ಮಹಿಳೆಯರು ಅದರಲ್ಲಿದ್ದಾರೆ ಅವರೆಲ್ಲರೂ ಇವತ್ತು ನಿಜವಾಗಿ ಹೇಳ್ತೇನೆ, ಇವತ್ತು ಕರ್ನಾಟಕದಲ್ಲಿ ಆಗಲಿ ಇಡೀ ಇಂಡಿಯಾದಲ್ಲಾಗಲಿ ಮುಸ್ಲಿಂ ಮಹಿಳೆಯರು ಒಂದು ಹೊರಗೆ ಬಂದು ಒಂದು ಎಲ್ಲ ಫೀಲ್ಡ್ನಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಲು ಮೊದಲ ಹೆಜ್ಜೆ ಇಟ್ಟದೆ, ಅದಕ್ಕೆ ಪ್ರೋತ್ಸಾಹ ಕೊಟ್ಟದೆ ಜಮಾತ್ ಇಸ್ಲಾಂ ಎಂದು ಹೇಳ್ತೇನೆ. ಇಲ್ಲದ್ರೆ ಖಂಡಿತವಾಗಿಯೂ ಒಂದು ನೀವು ಹೇಳಿದಾಗೆ ಒಂದು ಮಹಿಳೆ ಧ್ವನಿ ಕೇಳಬಾರ್ದು, ಅವಳು ಹೊರಗೆ ಬರಬಾರ್ದು ಅಂತ ಕೂಡ ಒಂದು ಗ್ರೂಪ್ ಇದೆ. ಆದರೆ ಜಮಾತ್ ಇಸ್ಲಾಂ ನಿಜವಾದ ಇಸ್ಲಾಮನ್ನು ಅರ್ಥ ಮಾಡಿಕೊಂಡು ನಮಗೆ ಅಂತ ಇದನ್ನು ಕೊಟ್ಟಿದೆ. ನಾನು ನಿಜವಾಗಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂದರೆ ನಾನು ಕಳೆದ ಒಂದು 25-30 ವರ್ಷದಿಂದ ಅವರ ಇದರಲ್ಲಿದ್ದೇನೆ. ಅದರಿಂದಾಗಿ ನಾನು ಇವತ್ತು ಏನಾಗಿದ್ದೇನೋ ಅದೆಲ್ಲವೂ ಆ ಸಂಘಟನೆಗೆ ಸಲ್ಲಬೇಕು. ಯಾಕಂದರೆ ಇವತ್ತು ನಾನು ನಿಮ್ಮ ಎದುರು ಕೂತ್ಕೊಂಡು ಮಾತಾಡ್ತಿದ್ರು ಕೂಡ ಅದಕ್ಕೆ ಕೊಟ್ಟ ಇದು ಅವಕಾಶ ನನಗೆ ಅವರೇ. ಇವತ್ತು ನಾನೊಂದು ಪೆನ್ ತಗೊಂಡು ಬರಿಬೇಕಾದ್ರೂ ಕೂಡ ನನ್ನನ್ನು ಲೇಖಕಿಯಾಗಿ ಸಮಾಜ ಗುರುತಿಸುವಂತ ಮಾಡಿದ್ದು ಕೂಡ ಅದೇ ಸಂಘಟನೆಯವರು. ಆದ್ದರಿಂದ ಹಾಗೆ
ಇಸ್ಲಾಂ ಅಂತ ತಿಳ್ಕೊಂಡು ಎಲ್ಲರೂ ತಿಳ್ಕೊಂಡ್ರೆ ನಿಜವಾಗಿ ಈ ಆರೋಪ ಉಂಟಲ್ಲ, ಅವರು 4 ಗೋಡೆ ಒಳಗೆ ಇರಬೇಕು, ಹೆಂಗಸರು ಬರಲಿಕ್ಕಿಲ್ಲ, ಇದೆಲ್ಲ ನಿಜವಾಗಿ ಅದೊಂದು ಅದಕ್ಕೆ ಅರ್ಥವೇ ಇಲ್ಲ. ಇಸ್ಲಾಂ ಯಾವತ್ತೂ ಹೆಣ್ಣನ್ನು ಒಳಗೆ ಬಂಧಿಸಿಡಲಿಲ್ಲ. ಅವಳ ಎಲ್ಲ ಅರ್ಹತೆಯನ್ನು ಗುರುತಿಸಿ ಅವಳಿಗೆ ಪ್ರೋತ್ಸಾಹಿಸುವ ಕೆಲಸ ಮಾಡಿದೆ. ಅದು ನಾನು ಖಂಡಿತವಾಗಿ ಹೇಳ್ತೇನೆ. ಒಂದು ಅವಳಿಗೆ ಕೊಟ್ಟ ಸ್ಥಾನ ಮಾನ ಉಂಟಲ್ಲ, ಇಸ್ಲಾಂ ಬೇರೆ ಯಾವುದು ಕೊಡಲಿಲ್ಲ ಅಂತ ಹೇಳ್ತೇನೆ ನಾನು. ಅಷ್ಟೊಂದು ಉನ್ನತ ಮಟ್ಟದ ಸ್ಥಾನಮಾನವನ್ನು ಇಸ್ಲಾಂ ಕೊಟ್ಟಿದೆ. ನೋಡಿ, ಒಂದು ಹೆಣ್ಣು ಮಗಳಿಗೆ ಮದುವೆ ಆಗಬೇಕಾದ್ರೆ ಅವಳಿಗೆ ಅವಳ ಒಪ್ಪಿಗೆ ಇಲ್ಲದೆ ಅವಳನ್ನು ಮದುವೆ ಮಾಡಿಸಬೇಡಿ. ಅವಳಿಗೆ ಒಂದು ವೇಳೆ ನನಗೆ ಹುಡುಗ ಇಷ್ಟ ಇಲ್ಲ, ನನಗೆ ಅವನೊಟ್ಟಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಅವಳಿಗೆ ಯಾರು ಬಲವಂತ ಮಾಡಲಿಕ್ಕಿಲ್ಲ. ಅದೇ ರೀತಿ ಒಂದು ವಿಧವೆ ಆದವಳಿಗೆ ಅವಳಿಗೆ ಇಷ್ಟ ಬಂದ ಹುಡುಗನನ್ನು ಮದುವೆ ಆಗುವ ಒಂದು ಅಧಿಕಾರ, ಹಕ್ಕು ಅವಳಿಗೆ ಕೊಡಲಾಗಿದೆ. ಅವಳ ಇದರ ತೀರ್ಮಾನದ ಮುಂದೆ ಯಾರಿಗೂ ಕೂಡ ಮಾತಾಡಲಿಕ್ಕಿಲ್ಲ. ಅದೇ ನೋಡಿ, ವರದಕ್ಷಿಣೆ ಎಂಬುದಿಲ್ಲ, ವಧು ದಕ್ಷಿಣೆ ಇದೆ. ವಧು ದಕ್ಷಿಣೆ ಹೆಣ್ಣಿಗೆ ಕೊಟ್ಟು ಮತ್ತೆ ಅವಳನ್ನು ಇದು ಮಾಡು. ಒಂದು ವೇಳೆ ಆ ವಧು ದಕ್ಷಿಣೆ ಎಂಬುದು ಅವಳಿಗೆ ಕೊಡದೆ ಅವಳ ಆ ಪತ್ನಿಯನ್ನು ಮೈಯನ್ನು ಟಚ್ ಮಾಡುವ ಅಧಿಕಾರ ಕೂಡ ಪತಿಗೆ ಇಲ್ಲ. ಅಷ್ಟೊಂದು ಎಲ್ಲ ಇದರಲ್ಲಿ ಕೂಡ ಉನ್ನತ ಸ್ಥಾನಮಾನ ಹೆಣ್ಣಿಗೆ ಕೊಟ್ಟಿದೆ. ತಾಯಿಯ ಪಾದದಲ್ಲಿ ಸ್ವರ್ಗ ಇದೆ ಅಂದರೆ ಏನು? ತಾಯಿಯ ಸೇವೆ ಮಾಡಿ ನಿಮಗೆ ಅದೇ ಸ್ವರ್ಗ, ಬೇರೆ ಸ್ವರ್ಗವು ಸಿಗಬೇಕಂದ್ರೆ ತಾಯಿಯನ್ನು ಅಷ್ಟು ಚಂದ ಮಾಡಿ ನೋಡಿ ಅವಳ ಸೇವೆ ಮಾಡಿ, ಅದೇ ನಿಮಗೆ ಸ್ವರ್ಗ ಅಂತ, ಪಾದದ ಅಡಿಯಲ್ಲೇ ಸ್ವರ್ಗ ಇದೆ ಅಂತ. ಇಷ್ಟೆಲ್ಲೊಂದು ಉತ್ತಮವಾದ ಒಂದು ಅರ್ಥಪೂರ್ಣವಾದ ಮಾತನ್ನು ಹೇಳಿದ ಧರ್ಮ ಇಸ್ಲಾಂ. ಆದ್ದರಿಂದ ನಾನು ಎಣಿಸ್ತೇನೆ, ಮುಸ್ಲಿಂ ಮಹಿಳೆಯರ ವಿಷಯದಲ್ಲಿ ಈ ಮೊಸಳೆ ಕಣ್ಣೀರು ಹಾಕ್ತಾರಲ್ಲ, ಅವರು ಶೋಷಿತರು, 4 ಗೋಡೆಯೊಳಗೆ ಬಂಧಿತರಾಗಿದ್ದಾರೆ, ಅವ್ರಿಗೆ ಏನಿದೆಲ್ಲ ಅದೆಲ್ಲ ಉಂಟಲ್ಲ, ಹೀಗೆ ಒಂದು ಸುಮ್ಮನೆ ಒಂದು ಪ್ರಚೋದನಕಾರಿಯಾಗಿ ಮತ್ತು ಆರೋಪ ಅಂತ ಖಂಡಿತವಾಗಿ ನಾನು ಹೇಳ್ತೇನೆ. ಇನ್ನಷ್ಟು ಚರ್ಚೆಯನ್ನು ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ. ಮಹಿಳೆ ಮತ್ತು ಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಅತಿಥಿಯಾದಂತಹ ಶಹನಾಜ್ ಅವರು ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ರು ಇಸ್ಲಾಂ ಧರ್ಮದ ಕುರಿತಾಗಿ, ಹಾಗೆ ಮಹಿಳೆಯ ಸ್ವಾತಂತ್ರ್ಯದ ಕುರಿತಾಗಿ. ಮೇಡಮ್, ಮಹಿಳೆ ಮತ್ತು ಧರ್ಮ ಆಕ್ಚುಲಿ ಈ ಒಂದು ಟಾಪಿಕ್ನ ವಿಷಯ. ಮಹಿಳೆಯರಿಗೆ ಧರ್ಮ ಯಾವ ರೀತಿಯಾದಂತಹ ಸ್ವಾತಂತ್ರ್ಯ ಕೊಟ್ಟಿದೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾವು ಇಸ್ಲಾಂ ಧರ್ಮವನ್ನೇ ತಗೊಳ್ಳೋದು. ಯಾಕಂದ್ರೆ ಬಹುತೇಕ ಗೊಂದಲಗಳಿದೆ ಈ ಒಂದು ಧರ್ಮದಲ್ಲಿ. ನಿಜವಾಗ್ಲೂ ಈ ಒಂದು ಧರ್ಮ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದೆಯಾ ಅನ್ನುವಂಥದ್ದು. ಸೊ ಈ ಕುರಿತಾಗಿ ಚರ್ಚೆ ಮಾಡ್ತಾ ಇರುವಾಗ ಇವತ್ತಿನ ಯುವಜನತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಇಸ್ಲಾಂನ ಯುವಜನತೆ ದಾರಿ ತಪ್ತಾ ಇದ್ದಾರಾ ಅನ್ನುವಂತಹದ್ದು ಕೂಡ ಬಹುತೇಕ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಐಸಿಸ್ ಉಗ್ರ ಸಂಘಟನೆಗಳಿರ್ಬಹುದು ಅಥವಾ ಭಯೋತ್ಪಾದನಾ ಸಂಘಟನೆಗಳಿರ್ಬೋದು, ಇದಕ್ಕೆಲ್ಲ ಸೇರ್ಕೊಳ್ತಾ ಇದ್ದಾರಾ ಅನ್ನುವಂತಹದ್ದು ಕೂಡ ಬಹಳಷ್ಟು ಚರ್ಚಿತ ವಿಷಯ. ಸೊ ಏನ್ ಹೇಳ್ತೀರಾ ನೀವು ಈ ವಿಷಯದಲ್ಲಿ? ನಾನೇನು ಮಾತಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆಂದರೆ ಮೊದಲನಾಗಿ ನಿಮ್ಮ ಮಾತಿಗೆ ಒಂದು ಹೇಳ್ತೇನೆ, ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ, ಅವರಿಗೆ ಇದು ಮಾಡಿದೆ, ಇದನ್ನೆಲ್ಲ ನಾನು ಅಲ್ಲಗೆಳಿತೇನೆ. ಈ ಮಾತು ಈಗಲೇ ನಾನು ಇದರ ಮೊದಲು ಹೇಳಿದೆ, ಅದೆಲ್ಲ ತಪ್ಪು ಭಾವನೆ. ಮತ್ತೆ ICS, ಅದೇನು ICS? ಅದು ಇಸ್ಲಾಂನದು ಅಲ್ಲವೇ ಅಲ್ಲ, ಮುಸ್ಲಿಮರದ್ದು ಗ್ರೂಪೇ ಅಲ್ಲ, ಅದು ಇಸ್ರೇಲಿನ ಒಂದು ತಂತ್ರ. ಅದು ICS ಅಂದರೆ ಅದು ಇಸ್ರೇಲ್ ಅಂತೇಳಿ, ಇಸ್ರೇಲ್ನ ಏಜೆಂಟರಿಂದ ಕೂಡಿದ ಒಂದು ಗ್ರೂಪ್. ಅದಕ್ಕೆ ICS ಅಂತ ಹೆಸರಿಟ್ಟು ಅವರೇ ಒಂದು ಯಹೂದಿಗಳು ಮಾಡುವಂಥ ಒಂದು ತಂತ್ರ ಇದು. ಅದಕ್ಕೆ ಈಗ ಅದನ್ನು ಯಾರ ತಲೆ ಕಟ್ಟಿದ್ದಾರೆ? ಇಸ್ಲಾಂ ಧರ್ಮದ ಮುಸ್ಲಿಮರ ತಲೆಗೆ ಅದನ್ನು ಕಟ್ಟಿದ್ದಾರೆ. ಆದ್ದರಿಂದ ನಾನು ಈ ವಿಷಯದಲ್ಲಿ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಏಕೆ ICS ಎಂಬುದೇ ಅದು ಮುಸ್ಲಿಮರದ್ದು ಅಲ್ಲ, ಅದು ಇಸ್ಲಾಮಿದು ಅಲ್ಲ, ಅದು ಪೂರ್ತಿಯಾಗಿ ಇಸ್ರೇಲಿನ ಒಂದು ದೊಡ್ಡ ಷಡ್ಯಂತ್ರ ಹಾಗೂ ಅದರಲ್ಲೇ ಇರುವಂಥದ್ದು. ಅದರಿಂದ ಈ ವಿಷಯದಲ್ಲಿ ಅದು ಎಷ್ಟು ಆ ವಿಷಯದಲ್ಲಿ ಅಪವಾದ ಹರಡ್ತಾ ಉಂಟು, ಅದೆಲ್ಲ ಒಂದು ಷಡ್ಯಂತ್ರದ ಒಂದು ಭಾಗ. ಆದ್ದರಿಂದ ನಾನು ಆ ವಿಷಯದಲ್ಲಿ ನಿಮ್ಮ ಹತ್ರ ಉತ್ತರ ಕೊಡಲು ಇಷ್ಟಪಡೋದಿಲ್ಲ. ಮತ್ತು ಇಸ್ಲಾಮನ್ನು ಆದಷ್ಟು ಎಷ್ಟು ಅವಹೇಳನ ಮಾಡಲಿಕ್ಕೆ ಸಾಧ್ಯ ಉಂಟು, ಎಷ್ಟು ಅದರಲ್ಲಿ ಆರೋಪ ಹೊರಿಸಲಿಕ್ಕೆ ಸಾಧ್ಯ, ಅಷ್ಟೆಲ್ಲ ಈ ಒಂದು ಇದರಿಂದ ಮಾಡಿಸ್ತಾ ಇದ್ದಾರೆ. ICS ಎಂಬ ಹೆಸರಿನಿಂದ ಇಸ್ಲಾಂ ಮತ್ತು ಮುಸ್ಲಿಮರ ಮೇಲೆ ಏನೆಲ್ಲ ಆರೋಪ ಮಾಡ್ತಿದ್ದಾರೆ ಅದೆಲ್ಲ ಒಂದು ಷಡ್ಯಂತ್ರ ಮಾತ್ರ. ಸೊ ಈ ಒಂದು ಸಂಘಟನೆಯಿಂದ ಮುಸ್ಲಿಂ ಧರ್ಮಕ್ಕೆ ಒಂದು ಕಪ್ಪು ಚುಕ್ಕೆ ಪ್ರಯತ್ನ ಮಾಡ್ತಾರೆ. ಖಂಡಿತವಾಗಿಯೂ ಇವತ್ತು ನೋಡಿ, ಒಂದು ನಿರಪರಾಧಿಯನ್ನು ಕೊಂದರೆ 100 ಕೋಟಿ ನಿರಪರಾಧಿಯನ್ನು ಕೊಂದ ಪಾಪ ನಿಮ್ಮ ತಲೆಗೆ ಕಟ್ಟಲಾಗುವುದು ಅಂತ ಕುರಾನ್ ಹೇಳ್ತದೆ. ಅಷ್ಟು ಸಾಕಲ್ಲ ನಿಮಗೆ? ಕುರಾನಲ್ಲಿ ಹೇಳುದು, ಒಂದು ನಿರಪರಾಧಿಯನ್ನು ನೀವು ಕೊಂದರೆ ICS ಮಾಡುವುದೇನು?
ಎಲ್ಲೆಲ್ಲಿ ಯಾವುದಾದ್ರಲ್ಲಿ ಬಾಂಬ್ ಇಟ್ಟು ನಿರಪರಾಧಿಗಳನ್ನೇ ಕೊಲೆ ಮಾಡ್ತುಂಟು, ನಿರಪರಾಧಿಗಳು ಸಾಯ್ತಾರೆ. ಹಾಗಾದರೆ ಕುರಾನ್ನಲ್ಲಿರುವ ಇದಕ್ಕೆ ವಾಕ್ಯಕ್ಕೂ ಇವರು ಮಾಡೋದು ಕೆಲಸಕ್ಕೂ ವ್ಯತ್ಯಾಸ ಇಲ್ವಾ? ಅದು ಒಂದೇ ಸಾಕು ಉದಾಹರಣೆ. ಯಾಕೆಂದರೆ ಇಸ್ಲಾಂ ಎಂಬುದು ಶಾಂತಿಯ ಧರ್ಮ, ಶಾಂತಿಯನ್ನು ಬಯಸುವ ಧರ್ಮ, ಮಾನವೀಯತೆಯ ಧರ್ಮ. ಅಸ್ಸಲಾಂ ಅಲೈಕುಂ ಅಂತ ಒಬ್ಬರಿಗೆ ಹೇಳ್ತೇವೆ ನಾವು, ನಿಮ್ಮ ಮೇಲೆ ಶಾಂತಿ ಇರಲಿ, ನಿಮ್ಮ ಮೇಲೆ ದೇವರ ಅನುಗ್ರಹ ಇರಲಿ ಅಂತೇಳಿ. ಅಂತ ಹೇಳುವ ವರ್ಗದವರು ಕೊಲೆ ಮಾಡೋದು ಮತ್ತು ಬೇಡದ ನಿರಪರಾಧಿಗಳನ್ನು ಕೊಂದು ಹಾಕೋದು, ಬಾಂಬ್ ಇಂಥದ್ದು ಇದೆಲ್ಲ ಉಂಟಲ್ಲ, ಇದೆಲ್ಲ ಒಂದು ಅದಕ್ಕೆ ಅದು ಒಂದು ಇವತ್ತು ವಿಶ್ವದಲ್ಲಿ ಆಗಿ ಆಗ್ತಾ ಉಂಟು. ಇಸ್ಲಾಂ ಎಷ್ಟು ಕೆಳಗೆ ಮಟ್ಟಲಿಗೆ ಕೆಳಗೆ ಹಾಕಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನು ಅವರು ಮಾಡ್ತಾ ಇದ್ದಾರೆ. ಕಾರ್ಖಾನೆ ತಯಾರಾಗ್ತಾ ಇದೆ ಅದಕ್ಕೋಸ್ಕರ. ಅದಕ್ಕೆ ಇದು ದೊಡ್ಡ ಒಂದು ಲೇಬಲ್ ಆಗಿ ICC ಅನ್ನು ಚೂ ಬಿಡಲಾಗ್ತದೆ ಅಷ್ಟೇ. ಇದೆಲ್ಲ ಇಸ್ರಾಯೇಲಿಂದ ಒಂದು ಯಾವ ತಂತ್ರ, ಇಸ್ರೇಲಿಂದ ತಂತ್ರದ ಅಷ್ಟೇ, ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾನು. ಎಸ್, ವಧು ದಕ್ಷಿಣೆ ವಿಚಾರವಾಗಿ ಹೇಳಿದ್ರಿ. ಬಹಳಷ್ಟು ಏನು ಅರಬ್ ಕಂಟ್ರೀಸಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಸಂಭ್ರಮ ಆಚರಿಸ್ತಾರೆ ಅನ್ನುವಂಥದ್ದು ಬಿಕಾಸ್ ಆಫ್ ವಧು ದಕ್ಷಿಣೆ ಅನ್ನುವಂಥದ್ದು. ಬಟ್ ಮೆಹರ್ ಸಿಸ್ಟಮ್ ಏನಿದೆ ಭಾರತದಲ್ಲಿ ಜನರಿಗೆ ಗೊತ್ತಿಲ್ವಾ? ಅದರ ಬಳಕೆ ಏನಾದರೂ ಮಿಸ್ಯೂಸ್ ಆಗ್ತಾ ಇದೆಯಾ ಅಥವಾ ಆ ಬಳಕೆ ಸರಿಯಾಗಿ ಆಗ್ತಾ ಇಲ್ವಾ ಅನ್ನುವಂಥದ್ದು? ಹೌದು, ಅದೊಂದು ಹೇಳುವಂಥ ಮಾತು. ನಮ್ಮ ಇಸ್ಲಾಂನಲ್ಲಿ ವಧು ದಕ್ಷಿಣೆ ಇರೋದು, ವರದಕ್ಷಿಣೆ ಇಲ್ಲ. ಆದರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಹೆಚ್ಚು ಶೋಷಣೆಗೊಳಗಾಗೋದು. ವಧುದಕ್ಷಿಣೆಗೆ ಮಹತ್ವ ಇಲ್ಲ, ಅಲ್ಲಿ ವರದಕ್ಷಿಣೆ ಕೆಲಸ ನಡೀತಾ ಉಂಟು. ಈಗ ಅದಂದರೆ ನಮಗೆ ನಾವು ಇತರ ಸಮುದಾಯದಿಂದ ಅದನ್ನು ಎರವಲು ಪಡೆದುಕೊಂಡಿದ್ದೇವೆ. ಇತರ ಸಮುದಾಯದಲ್ಲಿರುವ ವರದಕ್ಷಿಣೆಯ ಇದನ್ನು ನಾವು ಕೂಡ ಈಗ ಇದು ಮಾಡಿ ವರದಕ್ಷಿಣೆಯ ಡಿಮ್ಯಾಂಡ್. ಎಷ್ಟೋ ಹೆಣ್ಣು ಮಕ್ಕಳು ವಯಸ್ಸಾದರೂ ಕೂಡ ಮದುವೆ ಆಗದೆ ಇದ್ದಾರೆ. ವರದಕ್ಷಿಣೆ ವಿಷಯ ಪಾಪದ ಹೆಣ್ಣು ಮಕ್ಕಳಿಗೆ 2 ಲಕ್ಷ 3 ಲಕ್ಷ 50 ಪೌನ್ 30 ಪೌನ್ ಇಂಥದ್ದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲದೆ. ನಿಜವಾಗಿ ಇದು ಜಮಾತ್ ಕಮಿಟಿ ಅವರು ವರದಕ್ಷಿಣೆ ತಗೊಳ್ಳೋರಿಗೆ ಸರಿಯಾದ ಒಂದು ಇದು ಮಾಡಿ ತಗೊಂಡವರಿಗೆ ನಿಕಾ ಮಾಡಿಸುವುದಿಲ್ಲ. ನಾವು ನಿಕಾಗೆ ಅವರಿಗೆ ಅವಕಾಶ ಕೊಡೋದಿಲ್ಲ, ಮಸೀದಿಯಲ್ಲಿ ಕೂಡ ಅವರಿಗೆ ಪ್ರವೇಶ ಇಲ್ಲ. ಈ ರೀತಿ ಅವರು ಮಾಡಿ ಇದನ್ನು ಕಂಪ್ಲೀಟಾಗಿ ಅವರು ತಡೆಯುವಂಥ ಕೆಲಸ ಮಾಡಬೇಕು ಅವರು. ಅದು ಮಾಡಿದರೆ ಖಂಡಿತವಾಗಿ ಪ್ರಯೋಜನ. ಕೆಲವೊಂದು ಮಸೀದಿಯಲ್ಲಿ ಇದು ಎಲ್ಲನಾಗಿದೆ. ನಮ್ಮ ಇದು ವರದಕ್ಷಿಣೆ ತಗೊಂಡವರಿಗೆ ನಿಕಾ ಪಾಟಿಸಲಿಕ್ಕೆ ಗುರುಗಳು ಹೋಗುವುದಿಲ್ಲ, ನಮ್ಮದು ವಿದ್ವಾಂಸರು ಹೋಗುವುದಿಲ್ಲ. ಹಾಗೆ ಮಸೀದಿಗೆ ಕೂಡ ಅದರಲ್ಲಿ ರಿಜಿಸ್ಟರ್ ಆಗುವುದಿಲ್ಲ ಅಂತೇಳಿ ಆ ರೀತಿಯ ಒಂದೊಂದು ಜಮಾತ್ನಲ್ಲಿ ಆಗ್ತಾ ಉಂಟು. ಅದು ಬಹಳ ಒಳ್ಳೆಯ ಒಂದು ಸ್ವಾಗತ ಮಾಡುವಂಥದ್ದು ಒಂದು ವಿಷಯ. ಅದು ಹೋಗಬೇಕು, ವಧು ದಕ್ಷಿಣೆಗೆ ಮಹತ್ವ ಬರಬೇಕು. ಈಗ ನೋಡಿ ಏನಿಲ್ಲ, ಬಡ್ಕಲ್ ಪ್ರದೇಶ ನೋಡಿ, ಬಡ್ಕಲ್ನಲ್ಲಿ ಇವತ್ತು ವರದಕ್ಷಿಣೆ ಎಂಬುದಿಲ್ಲ. ಅಲ್ಲಿ ನಿಜವಾಗಿ ನಡೆಯುವುದು ವಧು ದಕ್ಷಿಣೆ. ಹೆಣ್ಣಿಗೆ ಎಲ್ಲವನ್ನು ಹಾಕಿ ವಧುದಕ್ಷಿಣೆ ಅಂದರೆ ಬಂಗಾರ, ಅವಳಿಗೆ ವಧುಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ಹಾಕಿ ಮದುವೆ ಆಗಲಿ. ಅಲ್ಲಿ ವರದಕ್ಷಿಣೆ ಪದವೇ ಇಲ್ಲ. ಅದು ಎಲ್ಲ ಕಡೆ ಬರಬೇಕು. ಅದೇ ಹೇಳುದು ಇಸ್ಲಾಂ ವಧುದಕ್ಷಿಣೆಗೆ. ವರದಕ್ಷಿಣೆ ಎಂಬುದು ನಮ್ಮಲ್ಲಿ ಒಂದು ಕೇಳದ ಒಂದು ಪದ. ಎಸ್, ಬಹುಪತ್ನಿತ್ವ ಅನ್ನುವಂಥದ್ದು ಕುರಾನ್ ಮಾನ್ಯತೆ ನೀಡಿದೆ ಅನ್ನುವಂಥದ್ದು. ಈ ಒಂದು ಬಹುಪತ್ನಿತ್ವ ಅನ್ನುವಂಥದ್ದು ಆ್ಯಕ್ಚುಲಿ ಅದಕ್ಕೆ ಏನೋ ಒಂದು ರೂಲ್ಸ್ ಇದೆ ಕುರಾನಲ್ಲಿ, ಹೀಗಾದ್ರೇ ಮಾತ್ರ ಬಹುಪತ್ನಿತ್ವ ಆಗಬೇಕು, ಅಥವಾ ಎಲ್ಲೊಂದು ಕಡೆ ಬಹುಪತ್ನಿತ್ವವನ್ನು ಹಿಡ್ಕೊಂಡು ಎಲ್ಲೋ ಮಿಸ್ಯೂಸನ್ನು ಮಾಡ್ತಾ ಇದ್ದಾರೆ ಪುರುಷರು ಅನ್ನುವಂಥದ್ದು. ಯಾಕಂದರೆ ಬಹುಶಃ ಎಲ್ಲ ಒಂದು ಸಮಾಜದಲ್ಲೂ ಕೂಡ, ಅದು ಪರ್ಟಿಕ್ಯುಲರ್ ಇಂಥದ್ದೇ ಸಮಾಜ ಅಂತ ಹೇಳೋದಿಲ್ಲ, ಪ್ರತಿಯೊಂದು ಸಮಾಜ ಕೂಡ ಪುರುಷ ಪ್ರಧಾನವಾದಂತಹ ಸಮಾಜ. ಹೆಚ್ಚಾಗಿ ಎಲ್ಲ ಧರ್ಮದಲ್ಲೂ ಪುರುಷರಿಗೆ ಮಹತ್ವವನ್ನು ನೀಡ್ತಾರೆ. ಸೊ ಬಹುಪತ್ನಿತ್ವ ಅನ್ನುವಂಥದ್ದು ಏನು ನೋಡಿ, ಬಹುಪತ್ನಿತ್ವ ಎಂಬುದು ಎಲ್ಲ ಧರ್ಮದಲ್ಲಿದೆ. ನಾವು ಮೊದಲಿಂದ ನೋಡಿದರೆ ರಾಜ ಮಹಾರಾಜರಿಗೆಲ್ಲ 10, 12, 15 ಪತ್ನಿಯರೇ ಇದ್ದದ್ದು. ನಾವು ಚರಿತ್ರೆಯಲ್ಲಿ ತೆಗೆದು ನೋಡಿದ್ರೆ ಉಂಟಲ್ಲ, ಮೊದಲಿನ ರಾಜಂದರಿಗೆಲ್ಲ ಪತ್ನಿಯರೆಲ್ಲ ಬಹಳ ಅಂತಃಪುರದೆಲ್ಲ ಪತ್ನಿಯರೇ ಇದ್ದರು. ಮತ್ತು ಬಹುಪತ್ನಿತ್ವ ಇಸ್ಲಾಂನಲ್ಲಿ ನಿಜವಾಗಿ ನಮ್ಮ ಪ್ರವಾದಿತ್ವ ಸಿಗುವ ಮೊದಲು ಒಬ್ಬ ಪುರುಷನಿಗೆ 10, 12 ಪತ್ನಿಯರಿದ್ದರು. 10, 12 ಅಂತ ಪತ್ನಿಯರಿದ್ದರು. ಆದರೆ ಇಸ್ಲಾಂ ಯಾವಾಗ ಅರಬ್ ಸ್ಥಾನದಲ್ಲಿ ಒಂದು ಸ್ಥಾಪನೆ ಇದಾಯಿತು ಪ್ರವಾದಿತ್ವ ಇದರಲ್ಲಿ, ಅದನ್ನು 10, 12 ಇದ್ದ ಪತ್ನಿಯ ಸಂಖ್ಯೆಯನ್ನು ಮಿನಿಮಮ್ ಕನಿಷ್ಠ ಅಂತೇಳಿ 4ಕ್ಕೆ ಮಾಡಿತು. ಆಗ ನೀವು ಆಲೋಚನೆ ಮಾಡಿ, ಬಹುಪತ್ನಿತ್ವವನ್ನು ಕನಿಷ್ಠಗೊಳಿಸಿದ ಧರ್ಮ ಇದು ನಮ್ಮದು. ಹೆವಿ ಇದ್ದದನ್ನು ಕನಿಷ್ಠ ಮಾಡಿ 4ಕ್ಕೆ ಸೀಮಿತ ಮಾಡಿ ಅಂತೇಳಿ. 10, 12 ಪತ್ನಿಯರು ಹೊಂದಿದ ಒಂದು ಸಮುದಾಯದನ್ನು ನೀವು 4ಕ್ಕೆ ಸೀಮಿತ ಮಾಡಿ ಅಂತೇಳಿ. ಮತ್ತು ಬಹುಪತ್ನಿತ್ವದ ವಿಷಯವೇನು ಹೇಳುವ, ನಾವು ಹೇಳ್ತೇವೆ ಬಹುಪತ್ನಿತ್ವ, ಆದರೆ ನೀವು ಒಂದು ಯಾವುದಾದೊಂದು ಏರಿಯಾ, ಮುಸ್ಲಿಂ ಏರಿಯಾನು ನೀವು ಹೋಗಿ ಒಂದು ಇದು ಮಾಡಿ ತನಿಖೆ ಮಾಡಿ, ಯಾವ ಮನೆಯಲ್ಲಿ 1, 2 ಮದುವೆ 3 ಮದುವೆ ಆದವರು ನಿಮಗೆ ಸಿಗಲಿಕ್ಕಿಲ್ಲ, ಸಿಗುವುದಿಲ್ಲ. ಅಂದರೆ ಈ ಕಾಲದಲ್ಲಿ ಅಂತೂ ಒಂದು ಹೆಂಡತಿಯನ್ನು ಸಾಕೋದೇ ದೊಡ್ಡ ವಿಷಯ. ಅದರಲ್ಲಿ 2 ಹೆಂಡತಿಯನ್ನು 3 ಹೆಂಡತಿಯನ್ನು ಇಟ್ಕೊಂಡು ಸಂಸಾರ ಮಾಡೋದು ಹೇಗೆ? 2 ಹೆಂಡತಿಯದ್ದು ಮತ್ತು ಅವನ ಅವಸ್ಥೆ ಹೇಳಲಿಕ್ಕೆ
ಆಗಲಿಕ್ಕಿಲ್ಲ, ಅಷ್ಟು ಒಂದು ಕಷ್ಟಪಡ್ತಾನೆ. ಮತ್ತು ಬಹುಪತಿಯ ವಿಷಯದಲ್ಲಿ ನೀವು ಹೇಳಿದಾಗೆ ಮಿಸ್ಯೂಸ್ ಮಾಡೋದು ಉಂಟು. ಅದರಲ್ಲಿ ಆ ಒಂದು ಹಕ್ಕು, ನನಗೆ ಬಹುಪತಿತ್ವ ನಮ್ಮ ಧರ್ಮ ಕೊಟ್ಟಿದೆ, 2ನೇ ಮದುವೆ ಆಗ್ಬೋದು, 3 ಮದುವೆ ಆಗೋದು, ಈ ವಿಷಯವನ್ನು ತಗೊಂಡು ಅದನ್ನು ದುರುಪಯೋಗ ಮಾಡುವವರು ಹೇಗೆಂದರೆ ಅಲ್ಲಿ ಬರ್ತದೆ ವರದಕ್ಷಿಣೆ ವಿಷಯ. ವರದಕ್ಷಿಣೆ ಅಂದರೆ ಇಲ್ಲಿ ಒಂದು ಮದುವೆ ಆಗಿ ಪುನಃ ಬೇರೆ ಕಡೆ ಒಂದು ಮದುವೆ ಆಗುವನು, ಅವನು ವರದಕ್ಷಿಣೆಗೋಸ್ಕರ ಹಣ ಸಿಗ್ತದೆ ಅಂತೇಳಿ ಇಲ್ಲಿಂದ ಒಂದು ಮದುವೆ ಆಗ್ತಾನೆ, ಕೇರಳಕ್ಕೆ ಹೋಗಿ ಒಂದು ಮದುವೆ ಆಗ್ತಾನೆ, ಅಥವಾ ಘಾಟಿಗೆ ಹೋಗಿ ಒಂದು ಮದುವೆ ಆಗ್ತಾನೆ, ಹೀಗೆ ಮಾಡುವವರಿದ್ದಾರೆ. ಇದು ದುರುಪಯೋಗ, ದುರುಪಯೋಗ ಮಾಡುವಂಥವ್ರು. ಅದೇ ಇಸ್ಲಾಂದು ಸರಿಯಾದ ಇದರಲ್ಲಿ ಬಹುಪತಿ ದುರುಪಯೋಗದ ವಿಷಯ. ನಿಮಗೆ ನಮ್ಮ ಪ್ರವಾದಿಯವರೇನು ಒಂದು ಪತ್ನಿ ಅಲ್ಲಿ ನೀವು ಸುಖವಾಗಿ ಇರುವುದನ್ನೇ ಅವರು ಇದು ಮಾಡಿದ್ದು. ಯಾಕೆ ಮತ್ತೆ ಬಹುಪತ್ಯದ ವಿಷಯದಲ್ಲಿ ಬರುವಾಗ ಬಹುಪತಿತ್ವ ಮತ್ತು ತಲಾಕ್ ಇದರಲ್ಲಿ ವಿಷಯ ಇದರಲ್ಲಿ ಬರ್ತದೆ. ಈಗ ಒಬ್ಬನಿಗೆ ನಿಜವಾಗಿಯೂ 2ನೇ ಮದುವೆ ಅವಶ್ಯಕತೆ ಇದ್ದರೆ ಅವನು ಮದುವೆ ಆಗಲೇಬೇಕಾಗ್ತದೆ. ಯಾಕಂದರೆ ಅದಕ್ಕೆ ನಿಯಮ ನೀತಿ ಇದೆ, ಎಲ್ಲದಕ್ಕೊಂದು ಮರು ಮದುವೆಗದು ನಿಯಮ, ಯಾವ ನಿಯಮ ಇದೆ ಆ ನಿಯಮವೆಲ್ಲ ನೋಡಿಕೊಂಡು ಅವನು ಮದುವೆ ಆಗಬೇಕಲ್ಲದೆ ಒಂದು ಹುಡುಗಿಯನ್ನು ಹಾಗೆಯೇ ಬಿಟ್ಟುಕೊಂಡು ಇನ್ನೊಂದು ಮದುವೆ ಆಗೋದು ಇಸ್ಲಾಂನಲ್ಲಿ ಇಲ್ಲ, ಖಂಡಿತವಾಗಿಲ್ಲ. ಒಂದು ಹೆಂಡತಿ ಇದ್ದಾಳೆ, ಅವಳನ್ನು ಹಾಗೆ ಬಿಟ್ಟು ತನಗೆ ಸ್ವಾರ್ಥಕ್ಕೋಸ್ಕರ ಮದುವೆ ಆಗೋರು, ಅದು ಸ್ವಾರ್ಥ. ಅದು ಇಸ್ಲಾಂ ಅದಕ್ಕೆ ಯಾವತ್ತೂ ಅದಕ್ಕೆ ಸಪೋರ್ಟ್ ಕೊಡೋದಿಲ್ಲ. ನೀವು ಬೇಕಂತ ಹೋಗಿ 2-3 ಮದುವೆ ಆಗಿ ಜಾಲಿಗೋಸ್ಕರ ಅಥವಾ ಸ್ವಾರ್ಥಕ್ಕೋಸ್ಕರ ಇಲ್ಲ. ಆದರೆ ಜೀವನಕ್ಕೆ ನಿಜವಾಗಿ ಅವಶ್ಯಕತೆ ಇದೆ ಅಂತಾದರೆ, ಉದಾಹರಣೆಗೆ ಒಂದು ಪತ್ನಿ, ಅವನಿಗೆ 40 ವರ್ಷ ಆಗಿದೆ ಪುರುಷನಿಗೆ, ಪತ್ನಿ ಏನೋ ಒಂದು ಭೀಕರ ರೋಗದಲ್ಲಿದ್ದಾಳೆ, ಅವನಿಗೆ ತನ್ನ ಪತಿಗೆ ಏನು ಅವನಿಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಪತಿನ ದಾಂಪತ್ಯ ಜೀವನದಲ್ಲಿ ಸುಮಧುರವಾಗಿ ಹೋಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಅವನು ಏನು ಮಾಡಬೇಕು? ಆಗ ಒಂದು ಆಲೋಚನೆ ಮಾಡಬೇಕು. ಒಂದು ಪತ್ನಿ ಸೌಖ್ಯ ಇಲ್ಲದೆ ಒಂದು ರೋಗದಲ್ಲಿ ಇರ್ತಾಳೆ, ಅವಳಿಗೆ ಒಂದು ಲೈಂಗಿಕವಾಗಿ ಕೂಡ ಒಂದು ಪತಿಯನ್ನು ಎಂದು ಸುಖ ಕೊಡಲಿಕ್ಕೆ ಆಗೋದಿಲ್ಲ, ಸಂತಾನ ಕೊಡಲಿಕ್ಕೆ ಆಗೋದಿಲ್ಲ, ಚೆಂದ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಆ ಪುರುಷ ಒಂದು ವೇಳೆ ಅವನಿಗೆ ಇನ್ನೊಂದು ಮದುವೆ ಆಗುವ ಅವಕಾಶ ಇಲ್ಲದಿದ್ದರೆ ಅವನೇನು ಮಾಡಬೇಕು? ಆ ಸಮಯದಲ್ಲಿ ಅವನು ವ್ಯಭಿಚಾರ ಮಾಡಬೇಕು, ಅಥವಾ ತೆರೆಮರೆಯಲ್ಲಿ ಅವನು ಯಾವುದಾದ್ರೂ ಒಂದು ಅಕ್ರಮ ಸಂಬಂಧವನ್ನು ಮಾಡಬೇಕು. ಈ ಅಕ್ರಮ ಸಂಬಂಧವನ್ನು ಮಾಡೋದು ಒಳ್ಳೆಯದಾ, ಅಥವಾ ವೇಶ್ಯಾವಾಟಿಕೆ ಅಂತ ಜಾಗಕ್ಕೆ ಹೋಗಿ ಅವನು ತನ್ನ ಲೈಂಗಿಕ ಬಯಕೆಯನ್ನು ತೀರಿಸೋದು ಒಳ್ಳೆಯದಾ, ಅಥವಾ ಸಮಾಜದಲ್ಲೊಂದು ಗೌರವದಿಂದ ಒಂದು ಹುಡುಗಿಯನ್ನು ಮದುವೆಯಾಗಿ ಒಂದು ಸಂಸಾರಸ್ಥನಾಗೋದು ಒಳ್ಳೆಯದಾ? ಇಲ್ಲಿ ನಾನು ಹೇಳೋದು, ಈ ಒಂದು ಸೌಖ್ಯದ ಹುಡುಗಿಗೆ ತಲಾಖ್ ಕೊಡಬೇಕಂತಲ್ಲ, ತಲಾಖ್ ಕೊಡಲಿಕ್ಕೇನಿಲ್ಲ. ಅಂಥ ಪ್ರಸಂಗ ಬಂದರೂ ಕೂಡ ಆ ಹೆಂಡತಿಯ ಜೀವನಕ್ಕೆ ಬೇಕಾದೆಲ್ಲ ಸವಲತ್ತನ್ನು ಕೊಟ್ಟು ಅವಳನ್ನು ಅದೇ ಪತ್ನಿಯ ಸ್ಥಾನದಲ್ಲಿ ಇರಿಸಿಕೊಂಡೇ ಅವನು ಇನ್ನೊಂದು ಮದುವೆ ಆಗಬೇಕು. ಅಲ್ಲಿ ಕೂಡ ತಲಾಖ್ ಕೊಟ್ಟು ಒಂದು ಮಾನವೀಯತೆ ಇದೆ. ಅಲ್ಲಿ ಒಂದು ತನಗೆ ಒಂದು ಎಲ್ಲ ಸಹಕಾರ ಕೊಡದ ಇದಾಗದ ಹೆಣ್ಣನ್ನು ಬಿಟ್ಟು ಇನ್ನೊಂದು ಮದುವೆ ಆಗೋದಲ್ಲ, ಅವಳಿಗೆ ಬೇಕಾದೆಲ್ಲ ಸವಲತ್ತು ಕೊಟ್ಟು ಅವಳ ಜೀವನಕ್ಕೆಲ್ಲ ಯಾವುದೇ ಆರ್ಥಿಕವಾಗಿ ಎಲ್ಲ ಕೊಟ್ಟು ಮತ್ತೆ ಅವನು ಇನ್ನೊಂದು ಮದುವೆ ಆಗಬೇಕಂತ ಉಂಟು. ಹಾಗೆ ಈ ಒಂದು ಕ್ವಶನ್ ನಾನು ಕೇಳ್ತಾ ಇರೋದು ಬಹಳಷ್ಟು ಬೇರೆ ಧರ್ಮದಿಂದ ಅಥವಾ ಬೇರೆಯವರ ಬಾಯಲ್ಲಿ ಬಹಳಷ್ಟು ಕೇಳ್ತಾರೆ ಯೂಶಲಿ ಈ ಕ್ವಶನ್ಸನ್ನು. ಹಜ್ ಯಾತ್ರೆ ಅನ್ನುವಂಥದ್ದು ಮುಸ್ಲಿಮರಲ್ಲಿ ಬಹಳ ಒಂದು ಪವಿತ್ರ ಸ್ಥಾನವನ್ನು ಗಳಿಸಿದೆ. ಸೊ ಹಜ್ ಯಾತ್ರೆ ಪ್ರತಿಯೊಂದು ಮುಸಲ್ಮಾನನು ಮಾಡಬೇಕು ಅನ್ನುವಂತಹದ್ದು ಒಂದು ಇಚ್ಛೆ ಇರ್ತದೆ. ಸೊ ಆ ಒಂದು ಹಜ್ ಯಾತ್ರೆಯಲ್ಲಿ ಏನು ಗಂಡು ಹೆಣ್ಣು ಒಟ್ಟಿಗೆ ನಮಾಜ್ ಮಾಡ್ತಾರೆ. ಯೂಶಲಿ ಈ ಕಡೆ ಎಲ್ಲ ಯಾರು ಕೂಡ ಗಂಡು ಹೆಣ್ಣು ಒಟ್ಟಿಗೆ ನಮಾಜ್ ಮಾಡೋದಿಲ್ಲ. ಸೊ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಇದರಲ್ಲಿ. ಅದರಲ್ಲಿ ತುಂಬ ಜನ ಪರಪುರುಷರು ಇರ್ತಾರೆ, ಬೇರೆ ಬೇರೆ ಸ್ಥಳದಿಂದ ಬೇರೆ ಬೇರೆ ದೇಶದಿಂದ ಬಂದಿರ್ತಾರೆ. ಸೊ ಅವ್ರದ್ದು ಜೊತೆ ಎಲ್ಲ ಸೇರ್ಕೊಂಡು ನಾವು ನಮಾಜ್ ಮಾಡ್ತೇವೆ. ಬಟ್ ಇಲ್ಲಿ ಇಂಥದ್ದೊಂದು ಪದ್ಧತಿ ಇದೆ ಯಾಕೆ ಅನ್ನುವಂಥದ್ದು. ಹಜ್ಜಿನಲ್ಲಿ ಅದು ಅನುಮತಿ ಇದೆ. ಹಜ್ಜಿನಲ್ಲಿ ಅಲ್ಲಿ ಸ್ತ್ರೀ ಪುರುಷರೆಲ್ಲ ಸೇರಿ ಒಟ್ಟಿಗೆ ನಮಾಜ್ ಮಾಡುವಂಥ ಒಂದು ಇದು ಮೊದಲಿಂದ ಕೂಡ ಇದು. ಅಲ್ಲಿ ನೋಡಿ, ಸ್ತ್ರೀ ಪುರುಷರು ಮಾತ್ರ ಅಲ್ಲ, ಅಲ್ಲಿ ಸೌದಿಯ ರಾಜನೊಟ್ಟಿಗೆ ಕೂಡ ಜನಸಾಮಾನ್ಯ ಕೂಡ ನಿಂತುಕೊಂಡು ನಮಾಜ್ ಮಾಡ್ತಾನೆ. ಅಲ್ಲಿ ಅಂದರೆ ಸಮಾನತೆ ಎಂಬುದನ್ನು ನೀವು ಕಾಣಬೇಕಾದ್ರೆ ಹಜ್ಜಿನಲ್ಲಿ ನೋಡಬೇಕು. ಅಲ್ಲಿ ದೊಡ್ಡ ಅಗರ್ಭ ಕೋಟ್ಯಾಧೀಶನು ಒಂದೇ, ಪಾಪದ ಬಡವನಾದ ಒಂದು ಕೂಲಿ ಮಾಡುವವನು ಒಂದೇ. ಎಲ್ಲರೂ ಪರಸ್ಪರ ಹೆಗಲು ಇದು ಮಾಡಿಕೊಂಡು ಅಲ್ಲಿ ನಮಾಜ್ ಮಾಡ್ತಾರೆ. ಅಲ್ಲಿ ನಿಜವಾಗಿ ಕಾಬಾದ ಇದು ಸುತ್ತು ಬರುವಾಗ ಕೂಡ ಪುರುಷರು ಸ್ತ್ರೀಯರೆಲ್ಲ ಒಟ್ಟಿಗೆ ಇರ್ತಾರೆ. ಅದೊಂದು ಆರಾಧನಾಲಯ. ಅಲ್ಲಿ ಯಾವುದು ಅಂತ ಒಂದು ಇದಿಲ್ಲ. ಮಹಿಳೆಯರೆಲ್ಲರೂ ಅವರ ಪರ್ದಾದಲ್ಲೇ ಇರ್ತಾರೆ, ಮಾತ್ರ ಅವರ ವಸ್ತ್ರದಲ್ಲಿ ಪರ್ದಾದಾರಿ ಇರ್ತಾರೆ. ಅಲ್ಲಿ ಅಂತಹ ಒಂದು ಆರಾಧನಾ ಕೇಂದ್ರದಲ್ಲಿ ಅಲ್ಲಿ ಮಾತ್ರ ಎಲ್ಲ ಒಟ್ಟಿಗೆ ಆರಾಧನೆ ನಡೀತುಂಟು. ಮತ್ತು ನೀವು ಕೇಳಿದ್ದು ಇಲ್ಲಿ ಯಾಕಿಲ್ಲ ಅಂತೇಳಿ,
ಇಲ್ಲಿ ಕೂಡ ಮುಸ್ಲಿಂ ಮಹಿಳೆಯರು ಮಸೀದಿ ಹೋಗಿ ನಮಾಜ್ ಮಾಡ್ತಿದ್ದಾರೆ. ಮುಸ್ಲಿಂ ಮಹಿಳೆಯರನ್ನು ನಮಾಜ್ಗೆ ಹೋಗಬಾರ್ದು ಅಂತ ತಡೆಯುವ ಅಧಿಕಾರ ಯಾರಿಗೂ ಇಲ್ಲ. ಅವರಿಗೆ ಆರಾಧನೆಗೂ ಹಕ್ಕು ಕೊಟ್ಟಿದೆ, ಎಲ್ಲಕ್ಕೂ ಸ್ವಾತಂತ್ರ್ಯ ಕೊಟ್ಟಿದೆ. ನಾನೀಗ ಹೋಗಿ ಮಸೀದಿ ಹೋಗಿ ನಮಾಜ್ ಮಾಡಬೇಕು ಅಂತ ಮನಸ್ಸಿದ್ರೆ ನನ್ನನ್ನು ತಡೆಯುವ ಅಧಿಕಾರ ಯಾರಿಗೂ ಇಲ್ಲ. ನನಗೆ ಮನಸ್ಸಿಗೆ ನಮ್ಮಲ್ಲಿ ಎಷ್ಟು ಹೋಗಿ ನಮಾಜ್ ಮಾಡ್ತಾರೆ, ಯಾರುವುದಿಲ್ಲ. ಅಲ್ಲಿ ಪ್ರತ್ಯೇಕವಾದ ಮಸೀದಿಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದ ಸ್ಥಳ ಇದೆ, ಅಲ್ಲಿ ಹೋಗಿ ನಮಾಜ್ ಮಾಡ್ತಾರೆ. ಆದರೆ ಇಲ್ಲಿಯ ಮಸೀದಿಯಲ್ಲಿ ಸ್ತ್ರೀ ಪುರುಷರು ಯಾಕೆ ಒಟ್ಟಿಗಿಲ್ಲ ಅಂತ ನೀವು ಕೇಳ್ತೀರಿ. ಸ್ತ್ರೀ ಪುರುಷ ಒಟ್ಟಿಗೆ ಯಾಕೆ ಇಲ್ಲ ಅಂತಲ್ಲ, ಅದು ಒಂದು ಪರ್ದಾ ಎಂಬ ಒಂದು ಇದರಲ್ಲಿ ನಮ್ಮ ಆರಾಧನೆಯಲ್ಲಿ ಮಹಿಳೆಯರ ಒಂದು ಸ್ಥಳವೇ ಬೇರೆ, ಪುರುಷರ ಸ್ಥಳವೇ ಬೇರೆ ಉಂಟು. ಅಲ್ಲಿ ನಾವು ನಮಾಜ್ ಮಾಡ್ತೇವೆ, ಅಲ್ಲಿ ಒಟ್ಟಿಗೆ ಬೆರೆತರೆ ಅದು ಸಮ್ಮತ ಕೂಡ ಅಲ್ಲ. ಅದರಲ್ಲಿ ಅದೊಂದು ಪುರುಷನ ಒಂದು ಪರ್ದ, ಮಹಿಳೆಯರಿಗೆ ಒಂದು ಪರ್ದ, ಆ ಒಂದು ಮನಸ್ಥಿತಿ ಅದೆಲ್ಲ ಅಲ್ಲಿ ಅದನ್ನೆಲ್ಲ ನೋಟ ಇಡಬೇಕಾದ್ರೆ ಅದು ನನಗಂತೂ ಇಸ್ಲಾಂ ಕೂಡ ಅದೇನು ಹೇಳೋದು, ನನಗೂ ಅಂತೂ ಸರಿ ಕಾಣೋದಿಲ್ಲ. ಯಾಕೆಂದರೆ ಒಟ್ಟಿಗೆ ಬೆರೆಯುವಂಥ ಸ್ಥಳದಲ್ಲಿ ನೋಡಿ, ನೀವೇ ಆಲೋಚನೆ ಮಾಡಿ, ಒಂದು ಜಾತ್ರೆಯಲ್ಲಿ ಅಥವಾ ಯಾವುದರಲ್ಲಿ ಈಗ ಒಟ್ಟಿಗೆ ಪುರುಷ ಸ್ತ್ರೀಯರೆಲ್ಲ ಬೆರೆಯುವಲ್ಲಿ ಏನೆಲ್ಲ ಅನಾಚಾರಗಳಾಗ್ತದೆ, ಮನಸ್ಥಿತಿ ಕೂಡ ಸರಿ ಇರುವುದಿಲ್ಲ, ಎಲ್ಲ ಕಲ್ಲೋಲ ಇದಾಗ್ತದೆ. ಒಂದು ದೇವನ ಒಂದು ಕೇಂದ್ರದಲ್ಲಿ ನಾವು ಒಂದು ಭಕ್ತಿ ಭಾವದಿಂದ ಒಂದು ನಮಾಜ್ ಮಾಡಬೇಕಾದ್ರೆ ನಮ್ಮ ಮನಸ್ಸು ಕೂಡ ಶಾಂತ ಸ್ಥಿತಿಯಲ್ಲಿ ಇರಬೇಕು ಅಲ್ವಾ. ಈಗ ಪುರುಷನು ಅವರು ಪ್ರತ್ಯೇಕವಾಗಿ ನಮಾಜ್ ಮಾಡ್ತಾರೆ, ಮಹಿಳೆಯರು ಪ್ರತ್ಯೇಕ ಮಾಡೋದ್ರಿಂದ ಅದರಿಂದ ಸರಿಯಾದ ಆರಾಧನೆ ಆಗ್ತದೆ ಅಂತ ಹೇಳೋದು ನಾನು ಎಣಿಸ್ತೇನೆ. ಯೂಶಲಿ ಮುಸ್ಲಿಂ ಹೆಣ್ಮಕ್ಳಿಗಿರುವಂತಹ ಡ್ರೆಸ್ ಕೋಡ್ ಏನಿದೆ, ಬುರ್ಕಾ ಅಥವಾ ಪರ್ದಾ ಸಿಸ್ಟಮ್ಸ್ ಏನಿದೆ, ಅದೇ ರೀತಿ ಗಂಡು ಮಕ್ಕಳಿಗೆ ಏನಾದರೂ ಇದೆಯಾ? ಇಲ್ಲ, ಗಂಡು ಮಕ್ಕಳಿಗೆ ಅದೇ, ಅವರು ಫುಲ್ ವಸ್ತ್ರದಲ್ಲಿ ಇರ್ತಾರೆ, ಪ್ಯಾಂಟ್ ಶರ್ಟಲ್ಲಿ ಇರ್ತಾರೆ. ಮಹಿಳೆಯರು ನಮ್ಮ ಹಿಜಾಬ್ ನಾನೀಗ ಹಾಕಿದ್ದೇನಲ್ಲ ಇಷ್ಟೇ ಇದ್ರೆ ಸಾಕು, ಇದರಲ್ಲಿ ನಮ್ಮ ನಮಾಜ್ ಆಗ್ತದೆ. ಕೂದಲನ್ನು ಮರೆಸಿ ಕೈ ತನಕ ಮಾಡಿ ಕಾಲು ತನಕ ಉದ್ದಕ್ಕೆ ಒಂದು ಪರ್ದ ಹಾಕಿ ನಾವು ಈಗ ಇದನ್ನೇ ಹಾಕ್ಬೇಕಂತಿಲ್ಲ, ನಾವು ಫುಲ್ ಸೆಲ್ವಾರ್ ಹಾಕಿ ತಲೆ ಕೂದಲನ್ನು ಮತ್ತೆ ಸ್ಕಾರ್ಫ್ನಿಂದ ಮರೆಸಿ ನಾವು ನಮಾಜ್ ಮಾಡಬೇಕು ಅಂತ ನಮ್ಮ ಸಂಪ್ರದಾಯದಲ್ಲಿ ಹೇಳಲಾಗಿದೆ. ಇದೇ ರೀತಿ ಪುರುಷರಿಗೆ ಏನಾದರೂ ಇದೆಯಾ? ಅಂದ್ರೆ ಇದೇ ರೀತಿ ಡ್ರೆಸ್ ಕೋಡ್ಸ್ ಇಲ್ಲ, ಪುರುಷರಿಗೆ ಅಂತ ಕಟ್ಟುಪಾಡುಗಳಿಲ್ಲ. ಎಸ್. ಈಗ ಗೋಹತ್ಯೆ ವಿಚಾರಕ್ಕೆ ಬರೋದಾದ್ರೆ, ಈಗ ಗೋಹತ್ಯೆಯಲ್ಲಿ ಗೋಹತ್ಯೆ ವಿಚಾರವನ್ನು ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ಮಹಿಳೆ ಮತ್ತು ಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಗೋಹತ್ಯೆ ವಿಚಾರವಾಗಿ ಮಾತಾಡ್ತಿದ್ವಿ. ಗೋಹತ್ಯೆ ಅನ್ನುವಂಥದ್ದು ರದ್ದಾಗಬೇಕು ಅನ್ನುವಂಥದ್ದು, ಬಟ್ ಗೋಹತ್ಯೆ ವಿಚಾರ ಬಂದರೆ ಮುಸ್ಲಿಮರು ಗೋಭಕ್ಷಕರು ಅನ್ನುವಂತಹ ಟಾರ್ಗೆಟ್ಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಮುಸ್ಲಿಮರಲ್ಲದೆ ಬೇರೆ ಧರ್ಮದಲ್ಲೂ ಕೂಡ ಗೋಭಕ್ಷಕರು ಇದ್ದಾರೆ. ಸೊ ಏನು ಹೇಳ್ತೀರಾ ಈ ವಿಚಾರವಾಗಿ? ಹೌದು, ನಿಮ್ಮ ಮಾತಲ್ಲೇ ಉತ್ತರ ಇದೆ. ಗೋರಕ್ಷಕರು ಯಾರೇ ಅವರೇ ಗೋಭಕ್ಷಕರು ಕೂಡ. ಇವತ್ತು ಯಾರನ್ನು ಗೋಭಕ್ಷಕರು ಅಂತ ಹೇಳ್ತಾರೆ, ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಅದನ್ನು ರಕ್ಷಣೆ ಮಾಡುವವರೇ ಯಾರೆಲ್ಲ ಘೋಷಣೆ ಮಾಡ್ತಿದ್ದಾರೆ ಅವರೇ ತಿಂತಿದ್ದಾರೆ. ನಿಜವಾಗಿ ಈಗ ನನ್ನ ಉದಾಹರಣೆಗೆ ನನ್ನ ಪತಿಯ ಫ್ಯಾಮಿಲಿಯಲ್ಲಿ ಗೋವಿನ ಮಾಂಸ ಸೇವನೆ ಮಾಡುವವರು ವಿರಳವೇ ಅಂತ ಹೇಳ್ಬೋದು. ಗೋವಿನ ಮಾಂಸ ಯಾಕೆ, ನನ್ನ ಫ್ಯಾಮಿಲಿಯಲ್ಲಿ ಚಿಕನ್ ತಿನ್ನುವವರು ಕೂಡ ಇಲ್ಲ. ಅಂತ ಒಂದು ಫ್ಯಾಮಿಲಿ ಕೂಡ ಅಂತ ಎಷ್ಟೋ ಜನ ಇದ್ದಾರೆ. ಈಗ ನಾವು ಹೇಳ್ತೀವಿ ಗೋ ಸೇವನೆ ಮಾಡದವರು ಯಾರು, ಎಲ್ಲರೂ ಮಾಡ್ತಾರೆ. ಹೆಚ್ಚು ಕ್ರಿಶ್ಚಿಯನ್ ಪಾರ್ಟಿಯವರು, ಕ್ರಿಶ್ಚಿಯನ್ ಧರ್ಮದವರು ಕೂಡ ಹೆಚ್ಚಾಗಿ ಗೋಭಕ್ಷಣೆ ಮಾಡುವವರೇ. ಮುಸ್ಲಿಮರಿಗೆ ಮಾತ್ರ ಅದು ಟಾರ್ಗೆಟ್, ಮುಸ್ಲಿಮರನ್ನು ಮಾತ್ರ ಇದು ಮಾಡಿ ಮಾತಾಡ್ತಾರೆ ಗೋ ಸೇವನೆ ಮಾಡು. ಆದರೆ ಇವತ್ತು ಈ ಭಾರತದಿಂದ ಇದು ಮಾಂಸ ರಫ್ತಾಗೋದು ಎಲ್ಲಿಂದ, ಹೈಯೆಸ್ಟ್ ಯಾರು ಮಾಡ್ತಿದ್ದಾರೆ ಅದನ್ನು ಸ್ವಲ್ಪ ತನಿಖೆ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಇಲ್ಲಿಂದ ರಫ್ತಾಗ್ತಾ ಉಂಟು ಗೋವಿನ ಮಾಂಸ, ಅದು ಯಾವ ವರ್ಗದಿಂದ ರಫ್ತಾಗ್ತಾ ಉಂಟು ಅದನ್ನು ಕೇಳಿದರೆ ನೀವು ಬೆಚ್ಚಿ ಬೀಳ್ಬೋದು. ಅದು ಎಲ್ಲಿಂದ ಹೋಗ್ತಾ ಉಂಟು,
ಯಾರು ರಫ್ತು ಮಾಡ್ತಿರುವವರು ಯಾರು, ಅದರ ಹಿನ್ನೆಲೆ ಏನು, ಅದೆಲ್ಲ ನೋಡಿದರೆ ನೀವು ಖಂಡಿತ ಬೆಚ್ಚಿ ಬೀಳ್ಬೋದು ಆ ತನಿಖೆ ನೋಡಿದರೆ. ಆದರೆ ಇವತ್ತು ಗೋರ ಭಕ್ಷಣೆ ಬರುವಾಗ ಮುಸ್ಲಿಮರನ್ನು ಮಾತ್ರ ಹೆಸರಿಡ್ತಾರೆ. ಅದಕ್ಕಿಂತ ಹೆಚ್ಚು ತಿನ್ನುವವರು ಎಲ್ಲ ವರ್ಗದಲ್ಲಿ ಇದ್ದಾರೆ, ಸಮುದಾಯದಲ್ಲಿ ಇದ್ದಾರೆ. ಎಸ್, ಮುಸ್ಲಿಂ ಸಮುದಾಯದ ಕೆಲವೊಂದು ಸಂಪ್ರದಾಯದ ವಿಚಾರಕ್ಕೆ ಹೋದರೆ ಬಹಳಷ್ಟು ಸಂಪ್ರದಾಯಗಳನ್ನು ಕಾಣ್ತೇವೆ. ಅದರಲ್ಲೂ ಕೂಡ ಮದ್ಯಪಾನ ಮಾಡುವಾಗಿಲ್ಲ, ಸಿಗರೆಟ್ಗಳು ಧೂಮಪಾನ ಮಾಡುವಾಗ ಇಲ್ಲ ಅನ್ನುವಂಥದ್ದು. ಸೊ ಏನು ಹೇಳ್ತೀರಾ ಈ ಒಂದು ಧರ್ಮದ ಒಂದು ಚೌಕಟ್ಟು ಅನ್ನುವಂಥದ್ದು? ಬಹಳಷ್ಟು ರಿಸ್ಟ್ರಿಕ್ಷನ್ಸ್ ಇದೆ ಈ ಒಂದು ಮದ್ಯಪಾನದ ಬಗ್ಗೆ. ಖುರಾನ್ ಏನು ಹೇಳುತ್ತೆ? ಮಾದಕ ದ್ರವ್ಯವನ್ನೇ ನಮ್ಮ ಕುರಾನ್ ನಿಷೇಧ ಮಾಡಿದೆ. ಶರಾಬ್ನ ವಿಷಯದಲ್ಲಿ ಅಂತೂ ಕುರಾನ್ನ ಆಯತಿನಲ್ಲಿ ನಮಗೆ ಖಡಕ್ಕಾಗಿ ಹೇಳಲಾಗಿದೆ, ಯಾಕೆಂದರೆ ನೀವು ಮದ್ಯಪಾನದಿಂದ ದೂರವಿರಿ, ಕೆಡುಕಿನ ಯಾವುದೆಲ್ಲ ಮೂಲಗಳಿವೆ ಅದರಿಂದ ನೀವು ದೂರ ಇರಿ ಅಂತ ಶರಾಬನ್ನು ಹರಾಮಗೊಳಿಸಲಾಗಿದೆ. ಶರಾಬ್ ಯಾವುದೆಲ್ಲ ನಿಮಗೆ ಅಮಲುಂಟು ಮಾಡ್ತದೆ, ಅದು ಶರಾಬ್ ಅಂತ ಹೇಳಿದೆ. ಅದು ಗಾಂಜಾ ಆಗಲಿ ಡ್ರಗ್ಸ್ ಆಗಲಿ, ಇದು ಮೊದಲೆಲ್ಲ ಡ್ರಗ್ಸ್ ಇರಲಿಲ್ಲ, ಗಾಂಜಾ ಇರಲಿಲ್ಲ, ಖಾಲಿ ಶರಾಬ್ ಅಂತ ಇತ್ತು. ಆವಾಗಲೇ ಬಂದಿದ್ದೇನೆಂದರೆ ನಿಮ್ಮ ದೇಹದ ಸೇರುವ ಪಾನೀಯ ಯಾವುದು ನಿಮಗೆ ಅಮಲುಂಟು ಮಾಡ್ತದೆ ಅದರಿಂದೆಲ್ಲ ದೂರವಿರಿ, ಅದು ಕೆಡುಕಿನ ಮೂಲ. ಅದರಲ್ಲಿ ಹೋದರೆ ಇವತ್ತು ನೋಡಿ ಈ ಎಷ್ಟೆಲ್ಲ ಅತ್ಯಾಚಾರ ಆಗ್ತುಂಟು, ಹೆಣ್ಣಿನ ಮೇಲೆ ದೌರ್ಜನ್ಯ ಆಗ್ತುಂಟು, ಅತ್ಯಾಚಾರಗಳು ನಡೆದು ಅದನ್ನೆಲ್ಲ ನಾವು ನೋಡಲಿಕ್ಕೆ ಹೋದರೆ ಪ್ರತಿಯೊಂದು ಅತ್ಯಾಚಾರದ ಹಿಂದೆ ಏನಿರೋದು ಮಾದಕ ದ್ರವ್ಯ, ಗಾಂಜಾ, ಡ್ರಗ್ಸ್, ಶರಾಬ್. ನಿರ್ಭಯ ಪ್ರಕರಣ ತೆಗೆದು ನೋಡಿ, ಮೂವರು ಕೂಡ ಅವರು ಸರಿ ಕುಡ್ದವರು, ಅವತ್ತು ಅಮಲು ಪದಾರ್ಥ ಸೇರಿಸಿದವರು. ಇವಳು ದಾನಮ್ಮನ ಒಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿದ ಪ್ರಕರಣ ನೋಡಿ, ಆ ಹುಡುಗರಿದ್ದ ಅಡ್ಡೆಯಲ್ಲಿ ನಿಮಗೆ ಡ್ರಗ್ಸ್ಗಳ ಪ್ಯಾಕೆಟ್ ಸಿಕ್ಕಿದೆ. ಇದನ್ನು ನೋಡುವಾಗ ಕೆಡುಕಿದು ದೊಡ್ಡ ಮೂಲ ಬಾಗಿಲು ಅಂತ ಹೇಳಿದರೆ ಈ ಅಮಲು ಪದಾರ್ಥ. ಅದನ್ನೇ ಇಸ್ಲಾಂನಲ್ಲಿ ಕುರಾನಲ್ಲಿ ಹೇಳೋದಾಗಿ ನೀವು ಕೆಡುಕಿನ ಹತ್ತಿರ ಹೋಗಬೇಡಿ, ಅದರ ಟಚ್ಚಿಗೆ ಹೋಗಬೇಡಿ ಅಂತೇಳಿ. ಯಾಕೆಂದರೆ ಮೊದಲು ಅದನ್ನು ನಿವಾರಿಸಿದರೆ ಬಾಕಿ ಎಲ್ಲ ಸಮಾಜದಲ್ಲಿ ಒಳಿತಾಗ್ತದೆ ಅಂತೇಳಿ ಹರಾಮಿಗೊಳಿಸಲಾಗಿದೆ. ಅದಂತ ಎಲ್ಲಿ ಬಂತದು? ಶರಾಬು, ಡ್ರಗ್ಸ್ ಎಲ್ಲ ಅದರಲ್ಲಿ ಬಂತು, ಕೆಡುಕಿನ ಮೂಲ ಅಂತೇಳಿ. ಆದರೆ ಅದನ್ನು ನಾವು ಫಾಲೋ ಮಾಡಬೇಕಾಗಿದೆ ಅಷ್ಟೇ. ನಾನು ಮೊದಲೇ ಹೇಳಿದಾಗೆ ಕುರಾನಲ್ಲಿ ಏನೇನು ಕೊಟ್ಟಿದೆ, ಯಾವುದು ನಿಮಗೆ ಹಾನಿಕರ, ನೀವು ಯಾವುದು ನಿಮಗೆ ಮಾಡಬಾರ್ದು, ಯಾವುದು ಒಳ್ಳೆಯದು ಕೆಟ್ಟ, ಅದನ್ನೆಲ್ಲ ಸರಿಯಾಗಿ ಒಂದು ಇದು ಮಾಡಿದರೆ ಬಹುಶಃ ಯಾವುದು ಅತ್ಯುತ್ತಮವಾದ ಸಮುದಾಯ ಮುಸ್ಲಿಮರ ಸಮುದಾಯ ಅಂತ ಖಂಡಿತ ಹೇಳ್ಬೋದು. ಯಾಕೆಂದರೆ ಫಾಲೋ ಮಾಡದವರಿಂದಾಗಿ ಇವತ್ತು ಇದು ಇಂತೆಲ್ಲ ಬರ್ತಾ ಉಂಟು. ಬಹುಶಃ ಕುರಾನನ್ನು ಓದ್ತಾರೆ, ಅದರ ಅರ್ಥವನ್ನ ಬಹಳಷ್ಟು ಜನ ತಿಳ್ಕೊಳ್ಳೋದಿಲ್ಲ. ಸೊ ಅರ್ಥವನ್ನ ತಿಳ್ಕೊಳ್ಳದೆ ಅರೆಬರೆ ಜ್ಞಾನದಿಂದ ಕೆಲವೊಂದು ಪದ್ಧತಿಗಳು ಮಿಸ್ಯೂಸ್ ಖಂಡಿತ ಆದದಿದೆ. ಅದೇ ನಿಮ್ಮ ಮಾತಲ್ಲೇ ಸರಿ, ನಿಮ್ಮ ಮಾತದು. ಅಂದರೆ ಏನಾಗಿದೆ, ಓದ್ತಾರೆ, ಅರ್ಥ ತಿಳ್ಕೊಳ್ಳೋದಿಲ್ಲ, ಅಲ್ಲ ಅದರ ಬಗ್ಗೆ ಚಿಂತನೆ ಮಾಡೋದಿಲ್ಲ, ಸರಿಯಾಗಿ ಅರ್ಧ ಕೊಡಪಾನ ಯಾವಾಗಲೂ ತುಳುಕ್ತಾ ಅಂತ ಹೇಳ್ತಾರಲ್ಲ, ಅದೇ ಪೂರ್ತಿಯಾಗಿ ಇದ್ದ ನೀರದು ಕೊಡಪಾನ ತುಳುಕುವುದಿಲ್ಲ. ಆದ್ದರಿಂದ ಇಸ್ಲಾಮನ್ನು ಕರೆಕ್ಟಾಗಿ ಸರಿಯಾಗಿ ಅರ್ಥ ಮಾಡಿದರೆ ಯಾವುದು ಕೂಡ ನಮಗೆ ಅದರಿಂದ ಲೋಪ ಎತ್ತಿ ತೆಗೆದು ತೋರಿಸ್ಲಿಕ್ಕೆ ಖಂಡಿತ ಸಾಧ್ಯ ಇರುವುದಿಲ್ಲ. ಇದೆಲ್ಲ ಇವತ್ತು ಆಗುತ್ತಿದ್ದು ಮುಸ್ಲಿಂ ಹುಡುಗರು ಏನಾದರೂ ಇದು ಮಾಡಿದಾಗ ಇವರನ್ನೆಲ್ಲ ನೋಡಬೇಕಾದ್ರೆ ನಿಜವಾಗಿ ಧರ್ಮದ ಬಗ್ಗೆ ಜ್ಞಾನವೇ ಇಲ್ಲ, ಅವರಿಗೆ ಎಂಥ ಗೊತ್ತಿಲ್ಲ, ಅಂಥವರಿಂದಲೇ ಆಗುತ್ತಿರೋದಿದು ಎಲ್ಲ. ಎಸ್, ಇದ್ದ ಪದ್ಧತಿ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಇದೆ. ಸೊ ಈ ಇದ್ದ ಪದ್ಧತಿಯಲ್ಲಿ ಬಹಳಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಕೇವಲ ಹೆಣ್ಮಕ್ಳಿಗೆ ಯಾಕೆ ಇದ್ದ ಪದ್ಧತಿ? ಇದ್ದ ಒಂದು ಪತಿ ತೀರಿ ಹೋದ ನಂತರ ಇದ್ದತ್ತು ಕೂತ್ಕೊಳ್ಳೋದು ಅಂದರೆ ಇದರಲ್ಲಿ ಯಾಕೆ ಅದು ನೀವು ಕುರಾನ್ ಅಂತ ನೋಡಿದರೆ ಯಾಕೆ ಮಾಡಲಾಗಿದೆ ಅಂದರೆ, ಒಂದು ಪತಿ ತೀರಿ ಹೋಗುವಾಗ ಒಂದು ಹುಡುಗಿ ಅವಳ ಗರ್ಭದಲ್ಲಿ ಏನಾದರೂ ಅವನ ಸಂತಾನದ ಒಂದು ಅಂಶ ಉಂಟಾ ಅಂತೇಳಿ ಗೊತ್ತಾಗಬೇಕಾದ್ರೆ ಕಡಿಮೆ ಅಂದರೆ 1-2 ತಿಂಗಳು ಹಿಡಿತದೆ. ಒಂದು ಹುಡುಗಿ ಗರ್ಭಿಣಿ ಆಗಿದ್ದಾಳ ಇಲ್ಲವಾ ಅಂತ ತಿಳ್ಕೊಳ್ಳಿಕ್ಕೆ 1-2 ತಿಂಗಳಾದರೂ ಹಿಡಿತದೆ. ಆ ಒಂದು ಇದರಲ್ಲಿ ಒಂದು ಪತಿಯ ತೀರಿ ಹೋದ ನಂತರ ಇದ್ದ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಅದು ಒಂದಾಗಿ, ಮತ್ತು ಒಂದು ಇಷ್ಟು ಲಾಂಗ್ ಸಮಯ ಪತಿಯೊಂದಿಗೆ ಜೀವನ ಮಾಡಿದವಳು ಒಂದು ಶೋಕ ಒಂದು ಆಚರಣೆ ಕೂಡ ಅವಳದ್ದಾಗ್ತದೆ. ಮತ್ತು ಅವಳು ನಿಜವಾಗಿ ಅವನ ವಂಶದ ಒಂದು ಕುಡಿಯನ್ನು ಹೊಟ್ಟೆಯಲ್ಲಿ ಹೊತ್ತುಕೊಂಡಿದ್ದಾಳ ಎಂಬ ವಿಷಯದಲ್ಲೂ ಕೂಡ ಅದು ನಮಗೆ ಅಲ್ಲಿ ರಿಸಲ್ಟ್ ಸಿಗ್ತದೆ. ಆವಾಗ ಹೊಟ್ಟೆಯಲ್ಲಿ ಒಂದು ವೇಳೆ ಅವನ ಮಗು ಇದ್ದರೆ ಅವನ ವಂಶದಾಗಿರ್ತದೆ ಅದು. ಇಲ್ಲ ನೋಡಿ, ನಾವು ಒಂದು ವೇಳೆ ಇದ್ದ ಎಂಬುದು ಇಲ್ಲದಿದ್ದರೆ ಪತಿಯ ತೀರಿ ಹೋದ 1-2 ತಿಂಗಳಲ್ಲಿ ಅವಳಿಗೆ ಬೇರೆ ಮದುವೆ ಮಾಡಿಬಿಟ್ರೆ ಆಗ ಒಂದು ವೇಳೆ ನಿಜವಾಗಿ ಅವಳಿಗೆ ತೀರಿ ಹೋದ ಪತಿಯ ಅಂಶ ಅವಳ ಹೊಟ್ಟೆಯಲ್ಲಿ ಬೆಳೀತಿದ್ರೆ ಅದು ಯಾರ ಮಗು ಅಂತ ಗೊತ್ತಾಗೋದಿಲ್ಲ ನೋಡಿ. ಆಗ ಅವಳು ಬೇರೆ ಮದುವೆಯಾಗಿ ಹೋದರೆ ನೀವು ಆಲೋಚನೆ ಮಾಡಿ, ಬೇರೆ ಮದುವೆಯಾಗಿ ಹೋಗ್ತಾಳೆ, ಹುಟ್ಟುವ ಮಗು ಯಾವ ಇದರಲ್ಲಿ ನಿಂತಿದ್ದ ಮಗು ಅವಳು ಹುಟ್ಟುತ್ತದೆ ಅಂತ ಗೊತ್ತಾಗೋದಿಲ್ಲ.
ಅದು ಕೂಡ ಒಂದು ಕರೆಕ್ಟಾಗಿ ನಮ್ಗೆ ತಿಳಿಬೇಕಾದ್ರೆ ಅದು ಸಹ ಒಂದು ಇದ್ದದ ಒಂದು ಕೊಟ್ಟ ಒಂದು ಅವಕಾಶ. ಮತ್ತೆ ಒಂದು ಪತಿಯನ್ನು ಕಳೆಕೊಂಡ ನಂತರ ಒಂದು ಯಾವುದೇ ಒಂದು ಹೆಣ್ಣು ಅವಳು ಹೆಚ್ಚು ಸಂಭ್ರಮ ಆಚರಿಸಲ ಅಥವಾ ಏನು, ಅವಳಿಗೆ ಒಂದು ಪತಿಯ ಒಂದು ನೆನಪಿನಲ್ಲಿ ಕೂಡ ಟೈಮ್ ಇದು ಕಳಿಬೇಕು ಅಂತ ಎಣಿಸಿದೆ. ಅದರಿಂದ ಇದ್ದ ಒಂದು ಟೈಮನ್ನು ಅವಳಿಗೆ ಒಂದು ಶೋಕ ಆಚರಣೆ ಕೂಡ, ಮತ್ತು ಅವಳ ಗರ್ಭದಲ್ಲಿ ಒಂದು ವಂಶ ಬೆಳೀತಾ ಉಂಟು ಅವನದು, ಅದು ಕೂಡ ದೊಡ್ಡ ವಿಷಯ ಅದು. ಯಾಕೆಂದರೆ ಒಂದು ತೀರಿ ಹೋದ ಪತಿಯ ಒಂದು ವಂಶದ ಕುಡಿ ಅವಳ ಹೊಟ್ಟೆಯಲ್ಲಿದ್ದರೆ ನಾಳೆಯ ಮಗುವಿಗೆ ಆ ಜೀವನದ ಪ್ರತಿಯೊಂದು ಇದು ಕೂಡ ತಂದೆಯ ಇದರಲ್ಲಿ ಸಿಗಬೇಕಾದದ್ದು. ಆಸ್ತಿ ವಿಷಯ ಆಗಲಿ, ಯಾವುದು ತಂದೆಯ ಹೆಸರಾಗಲಿ, ಅದಕ್ಕೆ ಒಂದು ಬಹಳ ಒಂದು ಉತ್ತಮವಾದ ಒಂದು ಕ್ರಿಯೆಯನ್ನು ಅಲ್ಲಾಹನು ಶರಿಯಾ ಇದರಲ್ಲಿ ಇದ್ದ ಒಂದು ಇದರಲ್ಲಿ ಮಾಡಿದ್ದಾನೆ ಅಂತ ಹೇಳ್ಬೋದು ನಮಗೆ. ಬಹುಶಃ ಮುಸ್ಲಿಂ ಹೆಣ್ಮಕ್ಕಳು ಓದುವಂಥದ್ದು ಅಥವಾ ವಿದ್ಯಾಭ್ಯಾಸ ಮಾಡುವಂಥದ್ದು ಈಗ ಸಾಧಾರಣವಾಗಿ ಕಡಿಮೆ ಆಗಿದೆ. ಬಟ್ ಕೆಲವೊಂದು ಹಳ್ಳಿ ಪ್ರದೇಶದಲ್ಲಿ ಇಷ್ಟಕ್ಕೆ ಸೀಮಿತಗೊಳಿಸುವಂಥದ್ದು ನೋಡ್ಬೋದು. ಬಹುಶಃ ಇದು ಬೇಡ, ಇದರ ನಂತರ ಏನು ಧಾರ್ಮಿಕ ಪ್ರವಚನ ಅಥವಾ ಈ ರೀತಿಯಾದಂತಹ ಕುರಾನ್ ಕಲಿಕೆಗಳನ್ನು ಮಾಡುವಂಥ, ಸೊ ಅಂಥ ಒಂದು ಫ್ಯಾಮಿಲಿಗೆ ಏನು ಮೆಸೇಜ್ ಕೊಡಬೇಕು ಅಂತ ಹೇಳಿದ್ರೆ, ಎಸ್, ಕೆಲವೊಂದು ಹಳ್ಳಿ ಪ್ರದೇಶದಲ್ಲಿ ಅಥವಾ ಹಿಂದುಳಿದ ಪ್ರದೇಶದಲ್ಲಿ ಒಂದಿದೆ, ಮುಸ್ಲಿಂ ಹೆಣ್ಣು ಮಕ್ಕಳು ಓದುವಂತಹದ್ದು, ಸೊ ಇಲ್ಲಿಗೆ ಸಾಕು ಸೀಮಿತಗೊಳಿಸುವಂಥದ್ದು 7th or 10th ಗೆ, ಅದರ ನಂತರ ಧಾರ್ಮಿಕ ಅಭ್ಯಾಸಗಳನ್ನ ಮಾಡು ಅನ್ನುವಂಥದ್ದು. ಎಲ್ಲೋ ಆ ಒಂದು ಹೆಣ್ಮಕ್ಳಿಗೆ ಓದಬೇಕು ಅನ್ನುವಂಥದ್ದು ಬಹಳಷ್ಟು ಆಸೆ ಇರುತ್ತೆ. ಸೊ ಪ್ರಸ್ತುತ ಸಮಾಜದಲ್ಲಿ ಬಹಳಷ್ಟು ಕಡಿಮೆ, ಆದರೆ ಕೆಲವೊಂದು ಘಟನೆಗಳು ನಡೀತದೆ. ಸೊ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾವು ಈ ಮಾತು ಈಗ ಹಳತಾಯಿತು. ಈಗ ನೀವು ಹಳ್ಳಿ ಕಡೆ ಹೋದರೆ ಕೂಡ ಹೆಚ್ಚಿನ ಕಡೆ ಮುಸ್ಲಿಂ ಹೆಣ್ಣು ಮಕ್ಕಳು ಎಲ್ಲ ವಿದ್ಯಾವಂತರಾಗ್ತಿದ್ದಾರೆ. ಏನಾದರೂ ಆದರೆ ಒಂದು ಮಕ್ಕಳಿಗೆ ಒಂದು ವಿದ್ಯೆ ಕೊಡಬೇಕು ಎಂಬುದು ಒಂದು ಅವಿದ್ಯಾವಂತ ತಾಯಿಯಾದವಳು ಕೂಡ ಈಗ ನಿರ್ಧಾರ ಮಾಡಿರ್ತಾಳೆ, ನನ್ನಾಗೆ ನನ್ನ ಮಗಳಾಗಬಾರ್ದು ಅಂತೇಳಿ. ನಾನು ಶಾಲೆಯ ಮೆಟ್ಲು ಹತ್ತಲಿಲ್ಲ, ನನ್ನ ಮಗಳು ಕಾಲೇಜ್ ಮೆಟ್ಲು ಹತ್ತಬೇಕು ಅಂತ ಹೆಚ್ಚಿನ ತಾಯಿಯಂದರು ಅದು ಆಲೋಚನೆ ಮಾಡ್ತಾರೆ. ಅದರಿಂದ ಹೆಚ್ಚಿನ ನೋಡಿದರೆ ಒಂದು PUC ಆದರೂ ಅಂತ ತನ್ನ ಹೆಣ್ಣು ಮಕ್ಕಳಿಗೆ ಕಲಿಸುವ ಇದರಲ್ಲಿ ಇರ್ತಾರೆ. ಹಾಗೆ ಅಂಥ ಕಟ್ಟು ಬಡತನ ಅಂತ ಇದ್ದರೆ ಶಾಲೆ ಕಳಿಸಿಗೆ ಆಗುವುದಿಲ್ಲ ಅಂತೇಳಿ ಒಂದು ಮಾತು, ಅದು ಬೇರೆ ಏನಾದರೂ ಕಾರಣ ಇರ್ಬೋದು. ಆದರೆ ವಿದ್ಯೆ ಎಂಬುದು ಎಲ್ಲ ಹೆಣ್ಣು ಮಕ್ಕಳಿಗೆ ಬೇಕಾದದೆ, ಅದು ಹೇಗೆ ಸಹ ಮಾಡಿಕೊಡ್ತಾರೆ. ಮತ್ತು ವಿದ್ಯೆ ಒಟ್ಟಿಗೆ ಧಾರ್ಮಿಕ ವಿದ್ಯೆ ಕೂಡ, ಅದು ಕೂಡ ಮೇಯ್ನ್ ಬೇಕಾದ ಮುಖ್ಯವಾದ ವಿಷಯ. ಯಾಕಂದರೆ ಲೌಕಿಕದೊಟ್ಟಿಗೆ ನಮಗೆ ಪರಲೋಕದ ವಿಷಯ ಕೂಡ ನಮಗೆ ಬೇಕು. ಅಂದರೆ ಒಂದು ಕೇವಲ ಲೌಕಿಕದ ವಿಷಯದ ಮಾತ್ರ ಹೋದರೆ ಅವಳಿಗೊಂದು ನಾನು ಆಗ ಹೇಳಿದಾಗೆ ಕುರಾನ್ ಜ್ಞಾನ ಇಲ್ಲದವರು ಅವರ ಬದುಕು ಏನಾಗ್ತಾ ಉಂಟು, ಅದೇ ರೀತಿ ಆಗ್ಬೋದು ಹೆಣ್ಣು ಮಕ್ಕಳದು. ಅದರಿಂದ ಅವರಿಗೆ ಅದರೊಟ್ಟಿಗೆ ಧಾರ್ಮಿಕ ವಿಷಯ ಕೂಡ, ಧಾರ್ಮಿಕ ವಿದ್ಯೆ, ಲೌಕಿಕ ವಿದ್ಯೆ ಇದನ್ನು ಕೂಡ ಬೇಕೆ. ಅದು ಈಗ ಖಂಡಿತ ಹೋಗಿ ನೀವು ಎಲ್ಲಿ ಹೋಗಲಿ, ನೀವು ಯಾವುದೇ ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ನಮ್ಮ ಹೆಣ್ಣು ಮಕ್ಕಳು ಈಗ ವಿದ್ಯಾಭ್ಯಾಸದ ತಲೆ ಹಾಕಿದ್ದಾರೆ, ಖಂಡಿತ ಓದ್ತಾ ಇದ್ದಾರೆ. ಅದರೊಟ್ಟಿಗೆ ಧಾರ್ಮಿಕ ವಿದ್ಯೆ ಮೊದಲಿಗಿಂತಲೂ ಹೆಚ್ಚು ಈಗ ಇದು ಧಾರ್ಮಿಕ ಸ್ಕೂಲು ಕಾಲೇಜುಗಳೇ ತೆರೆಯಲ್ಪಡ್ತಾ ಉಂಟು. ಈಗ ಬಹಳಷ್ಟಿದೆ. ಈಗ ತಾನೇ ನಾನೊಂದು ಕಾರ್ಯಕ್ರಮ ಮುಗಿಸಿ ಬಂದೆ, ಹೂಡೆಯಲ್ಲಿ ಸಾಲಿಯಾತ್ ಇದರಲ್ಲಿ ಅರಬಿಸ್ ಕಾಲೇಜ್ ಆಗಿದೆ. ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಕಲೀಲಿಕ್ಕೆ ಅಲ್ಲಿ. ಹಾಗೆ ಖಂಡಿತವಾಗಿ ಅದು ಕಲಿತಾರೆ. ಅದು ನಿಜವಾಗಿ ನಾನು ಹೇಳ್ಬೇಕಾದ್ರೆ ಬೇಕು, ಹೆಣ್ಣು ಮಕ್ಕಳಿಗೆ ಗೊತ್ತಾಗಬೇಕು ಧರ್ಮ ಎಂದರೇನು, ಧರ್ಮದ ಜ್ಞಾನ ಖಂಡಿತ ಹೆಣ್ಣು ಮಕ್ಕಳಿಗೆ. ಯಾಕೆ ಆ ಹೆಣ್ಣು ಮಗಳೊಬ್ಬಳು ಧರ್ಮದ ಜ್ಞಾನ ಕಲಿತರೆ, ಮತ್ತು ಎಲ್ಲ ವಿದ್ಯೆ ಕಲಿತರೆ ಅವಳೇ ಅವಳ ಮುಂದಿನ ಮಕ್ಕಳಿಗೆ ಅದರ ಒಂದು ಮಾದರಿ ಆಗ್ತಾಳೆ. ಅವಳು ಒಂದು ಹೇಳ್ತಾಳೆ, ಅದೊಂದು ತಾಯಿ ಕಲಿತರೆ ಒಂದು ಶಾಲೆ ತೆರೆದಂತೆ ಅಂತ ಹೇಳಿ. ಅದೊಂದು ತಾಯಿಯಾದವಳಿಗೆ ಪ್ರತಿಯೊಂದು ವಿಷಯದಲ್ಲೂ ಗೊತ್ತಿರಬೇಕು. ಆಗ ಮಾತ್ರ ಅವಳು ಒಂದು ತನ್ನ ನನ್ನ ಮಗ ನಾಳೆ ಕೆಡುಕಿನ ದಾರಿ ಹತ್ರ ಹೋಗುವಾಗ ಅವಳು ತಡಿಬಹುದು. ನಮ್ಮ ಧರ್ಮದಲ್ಲಿ ಇದಿಲ್ಲಮ್ಮ, ಶರಾಬು ಹರಾಮ್ ಮಾಡಲಾಗಿದೆ, ವ್ಯಭಿಚಾರದ ಹತ್ರ ಹೋಗಬಾರ್ದು, ಕೆಡುಕಿನ ಹತ್ರ ಹೋಗಬಾರ್ದು, ಇದೆಲ್ಲ ಯಾವುದು ಸಿಗುದು? ನಿಜವಾಗಿ ಜೀವನದ ಒಂದು ಒಳಿತಿನ ಮಾರ್ಗ ಸಿಗುವುದೇ ಧಾರ್ಮಿಕ ವಿದ್ಯೆಯಿಂದ. ಧಾರ್ಮಿಕ ವಿದ್ಯೆ ಇಲ್ಲದ ಲೌಕಿಕ ವಿದ್ಯೆಯಿಂದ ಏನು ಪ್ರಯೋಜನ ಇಲ್ಲ. ಯಾವ ರೀತಿ ಒಂದು ಬಂಗಾರದ ಸರದ ನಡುನಲ್ಲಿ ಹವಳವನ್ನು ಇದು ಮಾಡಿ ಕಟ್ಟಿದರೆ ಎಷ್ಟು ಸುಂದರ ಸರ ಆಗ್ತದೆ. ಒಂದು ಕಪ್ಪು ಕರಿಮಣಿ ಸರ ಅಥವಾ ಹವಳವನ್ನು ಮಾಡಿದರೆ ಆ ಸರ ಎಷ್ಟು ಚಂದ ಕಾಣ್ತದೆ. ಅದೇ ರೀತಿ ಲೌಕಿಕ ಜ್ಞಾನದೊಟ್ಟಿಗೆ ಧಾರ್ಮಿಕ ಜ್ಞಾನ ಕೂಡ ಸೇರಿ ಬರುವ ನಾವು ಬದುಕಿಗೆ ತಗೊಳ್ತೇವಲ್ಲ, ಅದು ನಿಜವಾಗಿ ಒಂದು ಅತ್ಯುತ್ತಮ ಬದುಕನ್ನು ನೀಡಬಹುದು ಅಂತ ಹೇಳೋದು. ಇವತ್ತು ಎಷ್ಟೋ ವಿದ್ಯಾವಂತರು, ಇಂಜಿನಿಯರ್ ಕಲಿತವರು, ಡಾಕ್ಟರ್ ಕಲಿತವರು, ವಕೀಲ ಅಂತವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಯಾಕೆ ಆತ್ಮಹತ್ಯೆ ಮಾಡ್ತಾರೆ? ಅವರಿಷ್ಟು ಕಲಿತು ಏನು ಪ್ರಯೋಜನ ಅಂತ ಹೇಳ್ತೇವೆ. ಒಂದು ವಕೀಲಾಗಿ, ಒಂದು ಇಂಜಿನಿಯರ್ ಆಗಿ ಆತ್ಮಹತ್ಯೆ ಮಾಡಿದಲ್ಲ, ಅಷ್ಟು ಕೂಡ ಜ್ಞಾನವಿಲ್ಲ. ಯಾಕೆ ಮಾಡ್ತಾರೆ? ಯಾಕೆಂದರೆ ಅವರು ಲೌಕಿಕ ವಿದ್ಯೆಯಲ್ಲಿ ಮಾತ್ರ ಇದ್ದದ್ದು. ಅವರಿಗೆ ಲೈಫ್ನ ಮಹತ್ವ ಗೊತ್ತಿಲ್ಲ, ಬದುಕಿನ ಮಹತ್ವ ಗೊತ್ತಿಲ್ಲ, ದೇವರ ಭಯ ಇಲ್ಲ, ಧರ್ಮದ ಬಗ್ಗೆ ಗೊತ್ತಿಲ್ಲ. ಒಂದು ವೇಳೆ ಯಾರಲ್ಲಿ ಒಂದು ಆ ದೇವನ ಭಯ ಇರ್ತದೆ,
ಮತ್ತು ಧರ್ಮದ ಬಗ್ಗೆ ಜ್ಞಾನ ಇರ್ತದೆ, ಅವನು ಆತ್ಮಹತ್ಯೆ ಅಂತ ವಿಷಯಕ್ಕೆ ಹೋಗುದಿಲ್ಲ, ಅವನು ಕೆಡುಕಿನ ದಾರಿ ಹತ್ರ ಕೂಡ ಹೋಗುದಿಲ್ಲ ಅಂತ ಹೇಳ್ತೇನೆ ನಾನು. ಕೊನೆಯದಾಗಿ ಇಸ್ಲಾಂ ಮಹಿಳೆಯರು ಅಥವಾ ಇಸ್ಲಾಂ ಧರ್ಮದ ಬಗ್ಗೆ ಇರುವಂತಹ ಒಂದು ಕನ್ಫ್ಯೂಷನ್ಸ್ ಆಗಿರಬಹುದು, ಅಥವಾ ಕೊನೆಯದಾಗಿ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಇತರರಿಗೆ? ನಾನು ಹೇಳುವುದೇನೆಂದರೆ, ನಿಜವಾದ ಇಸ್ಲಾಂ ಏನು ಅಂತೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು. ನಮ್ಮ ಸಮುದಾಯದವರು ಸರಿಯಾಗಿ ಇಸ್ಲಾಮನ್ನು ತಿಳ್ಕೊಂಡು ಅದರಂತೆ ನಡೆದರೆ ನಿಜವಾಗಿಯೂ ಬೇರೆಯವರು ನಮ್ಮತ್ತ ಕೈ ಬೆರಳು ತೋರಿಸಿ ಆರೋಪ ಹೊರಿಸುವ ಅಥವಾ ಬೇರೆಯವರಿಗೆ ಸಮುದಾಯದ ಬಗ್ಗೆ ಟೀಕೆ ಮಾಡುವ, ತಪ್ಪನ್ನು ಹುಡುಕುವ ಅವಕಾಶ ಖಂಡಿತ ಸಿಗುವುದಿಲ್ಲ. ಮುಸ್ಲಿಂ ಹೇಗೆ ಇರಬೇಕೆಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಾರಿ ದೀಪ ಮಾಡಿ ಕೊಟ್ಟಿದ್ದಾರಾ, ಯಾವ ರೀತಿ ಅವರು ಬದುಕಿದ್ದಾರೆ, ಯಾವ ರೀತಿ ನಮ್ಮ ನಬಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದುಕಿದಾರ, ಅದೇ ಮಾದರಿಯಲ್ಲಿ ಅವರ ಅನುಯಾಯಿಯಾಗಿ ನಾವು ಜೀವನ ಮಾಡಿದರೆ ಖಂಡಿತವಾಗಿಯೂ ನಾವು ಬೇರೆಯವರ ಕೈ ತೋರಿಸುವುದಕ್ಕೆ ನಾವು ಹೋಗಲಿಕ್ಕಿಲ್ಲ. ಅದು ನಮ್ಮಲ್ಲಿ ಕೆಡುಕುಗಳು ಇರುವುದಿಲ್ಲ. ನಿಜವಾಗಿ ಒಂದು ಮಾದರಿಯಾಗಿ ಒಂದು ಬೇರೆಯವರಿಗೆ ಜೀವನ ನಾವು ತೋರಿಸಬೇಕು. ಆ ರೀತಿ ನಾವು ಬಾಳ್ಬೇಕಾಗ್ತದೆ, ಬಾಳ್ಬೇಕು ಅಂತ ಹೇಳುದು. ಖಂಡಿತ. ಇಷ್ಟೊತ್ತು ಬಂದು ಮಹಿಳೆ ಮತ್ತು ಧರ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ಇಸ್ಲಾಂ ಬಗ್ಗೆ ಇದ್ದಂತಹ ಗೊಂದಲ ಆಗಿರ್ಬೋದು, ಬಹಳಷ್ಟು ಇತ್ತೀಚೆಗೆ ಹುಟ್ಕೊಂಡಂತಹ ಪ್ರಶ್ನೆಗಳಾಗಿರ್ಬೋದು, ಈ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ರಿ. ಯಾವ್ಯಾವ ರೀತಿ ಇಸ್ಲಾಂ ನಿಜವಾಗ್ಲೂ ಇಸ್ಲಾಂ ಅಂದ್ರೇನು, ನಿಜವಾಗ್ಲೂ ಕುರಾನ್ ಅಂದ್ರೆ ಏನು ಅನ್ನುವಂಥದ್ದು ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಟ್ಟಿದ್ರಿ. ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಹಿಳೆ ಮತ್ತು ಧರ್ಮದ ವಿಶೇಷ. ಬಹುಶಃ ಕುರಾನನ್ನ ಅರ್ಥ ಮಾಡಿಕೊಂಡ್ರೆ ಇಸ್ಲಾಂ ಬಗ್ಗೆ ಇರುವಂತಹ ಒಂದು ಕನ್ಫ್ಯೂಷನ್ಸ್ ಅಥವಾ ಇಸ್ಲಾಂ ಬಗ್ಗೆ ಇರುವಂತಹ ಒಂದು ನೆಗೆಟಿವ್ ಥಿಂಕಿಂಗ್ಸ್ ನಿಂದ ದೂರ ಆಗಬಹುದು ಅನ್ನುವಂಥದ್ದು ಈ ಎಪಿಸೋಡ್ನ ಮೆಸೇಜ್ ಆಗಿತ್ತು. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.